ಪರಿಶುದ್ಧವಾದ ಸುಂದರವಾದ ಈ ಮಧ್ಯಾಹ್ನದ ವೇಳೆಯಲ್ಲಿ ಸರ್ವಶಕ್ತ ದೇವರ ಏಕೈಕ ಪುತ್ರರಾದ ಯೇಸು ನಮ್ಮನ್ನು ಭೇಟಿ ಮಾಡಲಿಕ್ಕೆ ಪರಿಶುದ್ಧವಾದ ಪರಮ ಪ್ರಸಾದದ ರೂಪದಲ್ಲಿ ನಮ್ಮ ಜೊತೆಯಲ್ಲಿ ಸ್ವಲ್ಪ ಹೊತ್ತು ಕಳೆಯಲು ಬರ್ತಾ ಇದ್ದಾರೆ. ನಾವೆಲ್ಲರೂ ಭಯಭಕ್ತಿಯಿಂದ ಮಂಡಿಯೂರಿ ಆಕಾಶವನ್ನು ಭೂಮಿಯನ್ನು ಸೃಷ್ಟಿಸಿದ ದೇವರನ್ನು ನಾವೆಲ್ಲರೂ ಆರಾಧಿಸುತ್ತಾ ಈ ಮಧ್ಯಾಹ್ನದ ಸಮಯದಲ್ಲಿ ನಮಗಾಗಿ ಕೊಟ್ಟಂತಹ ಈ ಸುಂದರವಾದ ಗಳಿಗೆಯನ್ನು ನಾವೆಲ್ಲರೂ ಭಯಭಕ್ತಿಯಿಂದ ಅವರು ಕೊಟ್ಟಂತಹ ಎಲ್ಲ ಅನುಗ್ರಹಗಳಿಗಾಗಿ ಆಶೀರ್ವಾದಗಳಿಗಾಗಿ ನಾವು ಕೊಂಡಾಡುತ್ತಾ ಸ್ತುತಿ ಆರಾಧನೆಯನ್ನು ಮಾಡುತ್ತಾ ಅವರ ನಾಮವನ್ನು ಜಪಿಸುತ್ತಾ ಈ ಮಧ್ಯಾಹ್ನದ ವೇಳೆಯಲ್ಲಿ ಸರ್ವಶಕ್ತರಾದ ದೇವರ ಏಕೈಕ ಪುತ್ರರಾದ ಯೇಸುವನ್ನು ಈ ರೊಟ್ಟಿಯ ರೂಪದಲ್ಲಿ ನಮ್ಮ ಮಧ್ಯೆ ಬರಲಿರುವ ದೇವರನ್ನು ನಾವೆಲ್ಲರೂ ಆರಾಧಿಸೋಣ, ಸ್ತುತಿಸೋಣ. ಕಳೆದ ಜೀವಿತದಲ್ಲಿ ನಮಗೆ ಮಾಡಿರುವ ಸಕಲ ಉಪಕಾರಗಳನ್ನು ಸ್ಮರಿಸಿ ಸಕಲ ಕೇಡುಗಳಿಂದ ಆಪತ್ತುಗಳಿಂದ ನಮ್ಮನ್ನು ಸಂರಕ್ಷಿಸಿದ ದೇವರು, ಹೆತ್ತ ತಾಯಿ ನಿನ್ನನ್ನು ಮರೆತರು ನಾನು ನಿನ್ನನ್ನು ಮರೆಯಲಾರೆ ಎಂಬ ವಾಗ್ದಾನವನ್ನು ಕೊಟ್ಟು ಮುನ್ನಡೆಸಿದ ದೇವರು, ಅವರು ನಮ್ಮ ಜೊತೆಯಲ್ಲಿದ್ದಾರೆ. 2000 ವರ್ಷಗಳ ಹಿಂದೆ ನಮ್ಮ ಪಾಪಗಳಿಗಾಗಿ ಕಲ್ವಾರಿಯ ಆ ಬೆಟ್ಟದಲ್ಲಿ ಬಲಿ ಅರ್ಪಿಸಿದಂತಹ ಆ ದಿವ್ಯ ಚೇತನ ಇನ್ನು ಕೆಲವೇ ಸಮಯಗಳಲ್ಲಿ ನಮ್ಮ ಮುಂದೆ ಅವರು ನಮಗಾಗಿ ಆಶೀರ್ವದಿಸಲು ಬರಲಿದ್ದಾರೆ. ಆ ದೇವರನ್ನು ನಾವು ಭಯಭಕ್ತಿಯಿಂದ ಕಾದು ಅವರ ಆಶೀರ್ವಾದವನ್ನು ಪಡೆಯಲು, ಅಲ್ಲಿ ಅನುಗ್ರಹಗಳನ್ನು ಪಡೆಯಲು ನಮ್ಮನ್ನೇ ನಾವು ತಯಾರಿ ಮಾಡಿಕೊಳ್ಳೋಣ. ದೇವರು ನಮಗಾಗಿ ಮಾಡಿದಂತಹ ಸಕಲ ಉಪಕಾರಗಳನ್ನು ಸ್ಮರಿಸುತ್ತಾ, ನಿನ್ನ ಹೆಸರನ್ನು ನಾನು ಅಂಗೈಯಲ್ಲಿ ಬರೆದಿದ್ದೇನೆಂಬ ವಾಗ್ದಾನ ಕೊಟ್ಟಂತಹ ದೇವರು ನಮ್ಮ ಜೊತೆಯಲ್ಲಿದ್ದಾರೆ. ನಮ್ಮನ್ನು ಪ್ರೀತಿಸುವ ದೇವರು, ನಮಗೆ ಕಷ್ಟ ಬಂದಾಗ ಕರೆ ಹಿಡಿದು ನಮ್ಮನ್ನು ಮುನ್ನಡೆಸುವ ದೇವರು, ಆ ದೇವರು ನಮ್ಮ ಬಳಿ ಬರಲಿದ್ದಾರೆ. ನಾವು ಆರಾಧನೆ ಗೀತೆಯೊಂದಿಗೆ ರೊಟ್ಟಿಯ ರೂಪದಲ್ಲಿರುವ ಸರ್ವಶಕ್ತರಾದ ದೇವರನ್ನು ಬರಮಾಡಿಕೊಳ್ಳೋಣ. ಅವರ ಆಗಮನವನ್ನು ನಮ್ಮ ಹೃದಯದಿಂದ ನಾವು ಸ್ವೀಕರಿಸೋಣ.
Yes.
ನಿನಗಾಗಿ ಆರಾಧನೆ ಯೇಸುವಿಗೆ ಆರಾಧನೆ 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 ಆರಾಧನೆ ಯೇಸುವಿಗೆ ಹಸಿವಿನಲ್ಲಿರುವಾಗ ನನ್ನನ್ನು ನೀ ಅನುದಿನವೂ ಪೋಷಿಸಿದೆ ಹಸಿವಿನಲ್ಲಿರುವಾಗ ನನ್ನನ್ನು ನೀ ಅನುದಿನವೂ ಪೋಷಿಸಿದೆ ಹಸಿವಿನಲ್ಲಿರುವಾಗ ನನ್ನನ್ನು ನೀ ಅನುದಿನವೂ ಪೋಷಿಸಿದ್ದೀ ನನ್ನ ಪಾಲು ನನ್ನ ಪಾಲು ನೀ ನನ್ನ ಪಾಲನಿ ನನ್ನ ಪಾಲು ನನ್ನ ಪಾಲು ನನ್ನ ಪಾಲು ನೀ ನನ್ನ ಪಾಲನಿ ಎಂದೆಂದು ನಿನಗೆ ಆರಾಧನೆ ಎಂದೆಂದು ನಿಮಗೆ ಆರಾಧನೆ ನನ್ನ ಉಸಿರುವ ದಿನವೆಲ್ಲ ನಾ ಮಾಡುವೆ 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 ನಿಮಗೆ ಆರಾಧನೆ 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 ಯೇಸುವಿಗೆ 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 ಆರಾಧನೆ ಆರಾಧನೆ
ಯಾವಾಗಲೂ ನಿನ್ನನ್ನು ಜೊತೆಯಾಗಿ ನಿನ್ನನ್ನು ನಡೆಸುವ ದೇವರು. ಸಾವಿರಾರು ಜನರು ನಿನ್ನನ್ನು ತೊರೆದರು, ನಾನು ನಿನ್ನನ್ನು ತೊರೆಯಲಾರೆ. ನೀನು ನೀರಿನಲ್ಲಿ ನಡೆದರು, ಅದು ನಿನ್ನನ್ನು ಮುಳುಗಿಸುವು ಎಂದು ವಾಗ್ದಾನ ಮಾಡಿದ ದೇವರು. ನೀನು ಬೆಂಕಿಯ ಚೆಂಡಿನ ಮೇಲೆ ನಡೆದರು, ಅದು ನಿನ್ನನ್ನು ಸುಡಲಾರವು ಎಂದು ವಾಗ್ದಾನ ಮಾಡಿದ ದೇವರು. ಆ ಜೀವಿಸುವ ದೇವರು, ನಮ್ಮನ್ನು ಕರೆದ ದೇವರು, ನಮ್ಮನ್ನು ಕ್ಷಮಿಸಿದ ದೇವರು, ನಮ್ಮನ್ನು ನಡೆಸುವ ದೇವರು, ನಮ್ಮನ್ನು ಪ್ರೀತಿಸುವ ದೇವರು ನಮ್ಮ ಮಧ್ಯೆ ಇದ್ದಾರೆ. ಈಗ ನಿನ್ನನ್ನು ಮುಟ್ಟಲು, ನಿನ್ನ ಪ್ರಾರ್ಥನೆಯನ್ನು ಕೇಳಲು ನಾನು ನಿನ್ನ ಬಳಿಯಲ್ಲಿದ್ದೇನೆ. ನೀನು ಪ್ರಾರ್ಥಿಸುವಾಗ ಕೇಳಲಾರದಷ್ಟು ನನ್ನ ಕಿವಿಗಳು ಅದು ಕಿವಿಡಾಗಿಲ್ಲ. ನೀನು ಹತ್ತಿರವಿದ್ದರೂ ನಿನ್ನನ್ನು ಕಾಣಲಾರದಷ್ಟು ನನ್ನ ಕಣ್ಣುಗಳು ಕುರುಡಾಗಿಲ್ಲ. ನಮ್ಮನ್ನು ವಾಗ್ದಾನ ಮಾಡಿ ನಮ್ಮನ್ನು ಯಾವತ್ತೂ ಪ್ರೀತಿಸುವ ದೇವರು ಇವತ್ತಿನ ಈ ಸುಂದರವಾದ ಮಧ್ಯಾಹ್ನದ ವೇಳೆಯಲ್ಲಿ ನಮ್ಮ ಜೊತೆಯಲ್ಲಿ 2 ಗಂಟೆಗಳ ಕಾಲ ಕಳೆಯಲು, ನಮ್ಮ ಜೊತೆಯಲ್ಲಿ ದೇವರ ವಾಕ್ಯಗಳನ್ನು ಆರಾಧನೆಯನ್ನು ಮಾಡಲು ಬಹಳ ದೂರದಿಂದ ಬೆಂಗಳೂರಿನಿಂದ ನಮ್ಮ ಜೊತೆಯಲ್ಲಿದ್ದಾರೆ ವಿಕಾಸ್ ಸಾಗರ್ ರವರು, ಅದೇ ರೀತಿಯಲ್ಲಿ ಬ್ರದರ್ ಸ್ಟೀಫನ್ ರವರು ಮಡಂತ್ಯಾರ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಅವರಿಗೂ ನಾವು ಈ ಪರಮ ಪ್ರಸಾದಕ್ಕೆ ಜೀವಿಸುವ ದೇವರಿಗೆ ಸಮರ್ಪಿಸುತ್ತಾ ನಾವು ಪ್ರಾರ್ಥಿಸೋಣ. ದೇವರು ಅವರನ್ನು ಆರಿಸಿದಂತಹ ಅವರ ಆಯ್ಕೆಯ ಪ್ರತಿಯೊಂದು ನಿಮಿಷವೂ ಅವರು ದೇವರಿಗೆ ಅನುಗುಣವಾಗಿ ಅವರ ವಾಕ್ಯಗಳನುಸಾರವಾಗಿ ಜೀವಿಸಲು ಆ ಮಕ್ಕಳಿಗೆ ದೇವರ ಆತ್ಮರಿಂದ ತುಂಬಲಿ. 2 ಗಂಟೆಗಳ ಕಾಲ ಅವರಿಗೆ ಕೊಟ್ಟಂತ ಎಲ್ಲ ವರದಾನಗಳನ್ನು ನಮ್ಮೆಲ್ಲರ ಮೇಲೆ ಉಪಯೋಗಿಸಲು ದೇವರ ಶಕ್ತಿ ಅವರ ಮೇಲೆರಗಲಿ. ದೇವರ ಆತ್ಮವು ಅವರನ್ನು ನಡೆಸಲಿ, ದೇವರ ಪ್ರೀತಿ ಅವರನ್ನು ನಡೆಸಲಿ, ದೇವರ ಶಕ್ತಿ ಅವರನ್ನು ನಡೆಸಲಿ ಎಂಬುದಾಗಿ ನಾವು ಪ್ರಾರ್ಥಿಸೋಣ. ನಮ್ಮೆಲ್ಲರನ್ನು ಕರೆದು ಒಗ್ಗೂಡಿಸಿದ ದೇವರಿಗೆ ಈ ಮಧ್ಯಾಹ್ನದ ವೇಳೆಯಲ್ಲಿ ನಾವೆಲ್ಲ ಹೃದಯಾಂತರಾಳದಿಂದ ಪ್ರಾರ್ಥಿಸಿ ಆ ಒಂದು ಆಯ್ಕೆಯನ್ನು ನಾವೆಲ್ಲರೂ ಒಪ್ಪಿಕೊಳ್ಳೋಣ. ನಾವೆಲ್ಲರೂ ಪ್ರೀತಿಯಿಂದ ದೇವರಿಗೆ ಸ್ವರವನ್ನೆತ್ತಿ ನಾವು ಹಾಡಿ ಆ ಗೀತೆಯನ್ನು ಹಾಡುತ್ತಾ ನಮ್ಮನ್ನು ಕರೆದ ದೇವರನ್ನು ನಾವು ಕೊಂಡಾಡೋಣ. ನೀ ನನ್ನ ಕರೆದೆ ದೇವಾ, ನಿನ್ನ ಹಿಂದೆ ನಾ ಬಂದೆ ದೇವಾ, ನೀ ನನ್ನ ಕರೆದೆ ದೇವಾ, ನಿನ್ನ ಹಿಂದೆ ನಾ ಬಂದೆ ದೇವಾ, ಮಾತೆಯ ಗರ್ಭದಲ್ಲೇ ನನ್ನ ಆರಿಸಿಕೊಂಡೆ, ಮಾತೆಯ ಗರ್ಭದಲ್ಲೇ ನನ್ನ ಆರಿಸಿಕೊಂಡೆ, ನನ್ನೆಸುವೆ ನಿಮಗೆ ಸ್ತೋತ್ರ, ನನ್ನೆಸುವೆ ನಿಮಗೆ ಸ್ತೋತ್ರ. ನಾವೆಲ್ಲರೂ ಹೃದಯದಿಂದ ಹಾಡೋಣ.
ಕೋಟಿ ಜನರಲ್ಲಿ ನನ್ನ ಹುಡುಕಿ ನೀ ಕಾದಿರುವೆ ದೇವಾ. ನಿನ್ನ ರಕ್ತದಿಂದ ನನ್ನನ್ನು ತೊಳೆದು, ನಿಮ್ಮ ರಕ್ತದಿಂದ ನನ್ನನ್ನು ತೊಳೆದು, ನಿಮ್ಮ ಸೇವೆಗೆ ನೇಮಿಸಿದೆ ನನ್ನ, ನಿಮ್ಮ ಸೇವೆಗೆ ನೇಮಿಸಿದೆ ನನ್ನ. ಹಲ್ಲೇಲುಯಾ ಹಲ್ಲೇಲುಯಾ ಹಲ್ಲೇಲು ಹಲ್ಲೇಲುಯಾ 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 ಹಲ್ಲೇಲು ಹಲ್ಲೇಲುಯಾ 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 ಹಲ್ಲೇಲು ಹಲ್ಲೇಲುಯಾ 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 ಹಲ್ಲೇಲು ಹಲ್ಲೇಲುಯಾ. ರೋಗಿಗೆ ಸೌಖ್ಯವ ಕೊಡಲು, ಬಂಧಿತರಿಗೆ ಬಿಡುಗಡೆಯ ಕೊಡಲು, ರೋಗಿಗೆ ಸೌಖ್ಯವ ಕೊಡಲು, ಬಂಧಿತರಿಗೆ ಬಿಡುಗಡೆಯ ಕೊಡಲು, ಸೈತಾನನ ಶಕ್ತಿಯ ಅಡಗಿಸಿ ಬಿಡಲು, ಸೈತಾನನ ಶಕ್ತಿಯ ಅಡಗಿಸಿ ಬಿಡಲು ಅಭಿಷೇಕವ ಮಾಡಿರುವೆ ನಮ್ಮ, ಅಭಿಷೇಕವ ಮಾಡಿರುವೆ ನಮ್ಮ. ಹಲ್ಲೇಲುಯಾ ಹಲ್ಲೇಲುಯಾ ಹಲ್ಲೇಲು ಹಲ್ಲೇಲುಯಾ 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 ಹಲ್ಲೇಲು ಹಲ್ಲೇಲುಯಾ 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 ಹಲ್ಲೇಲು ಹಲ್ಲೇಲುಯಾ. ನಿನಗಾಗಿ ಜೀವದೇವಾ, ಕೊನೆಯುಸಿರು ನಿಮಗಾಗಿ ದೇವಾ, ನಿಮಗಾಗಿ ಜೀವದೇವಾ, ಕೊನೆಯುಸಿರು ನಿಮಗಾಗಿ ದೇವಾ. ಮುಂದಿಟ್ಟ ಹೆಜ್ಜೆ ಹಿಂದಿಡನು ದೇವಾ, ಮುಂದಿಟ್ಟ ಹೆಜ್ಜೆ ಹಿಂದಿಡನು ದೇವಾ, ನಿಮಗಾಗಿ ನಾವು ಓಡುವೆ,
Praise the Lord. Praise the Lord. Hallelujah. 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 ಯೇಸುವೇ ಸ್ತೋತ್ರ. ಯೇಸುವೇ ಸ್ತೋತ್ರ. ಯೇಸುವೇ ವಂದನೆ. ಯೇಸುವೇ ವಂದನೆ. ಯೇಸುವೇ ಆರಾಧನೆ. ಯೇಸುವೇ ಆರಾಧನೆ. ಯೇಸುವೇ ಮಹಿಮೆ. ಯೇಸುವೇ ಮಹಿಮೆ. Hallelujah. 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 ಈ ಸಂಜೆಯ ಸಮಯದಲ್ಲಿ ಎಲ್ಲ ಕುಳಿತುಕೊಳ್ಳೋಣ. ದೇವರು ಕೊಟ್ಟಿರುವ ಈ ಹೊಸ ದಿನಕ್ಕಾಗಿ ಮೊಟ್ಟ ಮೊದಲನೇದಾಗಿ ತಂದೆಯಾದ ದೇವರಿಗೆ, ಪ್ರಭು ಯೇಸುವಿಗೆ, ಪವಿತ್ರಾತ್ಮರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ನಮಗೆ ಈ ಹೊಸ ಜೀವವನ್ನು ಕೊಟ್ಟಿರುವ ದೇವರಿಗೆ ಕೋಟ್ಯಾನುಕೋಟಿ ವಂದನೆಗಳನ್ನು ಸಲ್ಲಿಸೋಣ. ಎಷ್ಟೋ ಜನರು ಇಂದು ಈ ಸಮಯವನ್ನು ಕಳೆಯೋದಕ್ಕೆ ಇಲ್ಲಿಲ್ಲ. ಆದರೆ ದೇವರು ಈ ದಿನವನ್ನು ನಮಗೆ ಕೊಟ್ಟಿದ್ದಾರೆ. ಈ ಒಳ್ಳೆಯ ಸ್ಥಳವನ್ನು ನಮಗೆ ಕೊಟ್ಟಿದ್ದಾರೆ. ಅದಕ್ಕಾಗಿ ಕೋಟ್ಯಾನುಕೋಟಿ ವಂದನೆಗಳನ್ನು ಸಲ್ಲಿಸೋಣ. ನನ್ನನ್ನು ಈ ಜಾಗಕ್ಕೆ ಕರೆತಂದ ದೇವರಿಗೆ, ಈ ಒಂದು ಅವಕಾಶ ಕೊಟ್ಟ ದೇವರಿಗೆ ಕೋಟ್ಯಾನುಕೋಟಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ಈ ದಿನದಲ್ಲಿ ದೇವರು ಮಾಡಿದ ಇಷ್ಟು ವರ್ಷಗಳ ಕಾಲ ದೇವರು ನಮಗೆ ಮಾಡಿದ ಒಂದೊಂದು ಉಪಕಾರಗಳನ್ನು ಈ ಸಮಯದಲ್ಲಿ ಸಮರ್ಪಿಸೋಣ. ನಮ್ಮ ಜೀವನದಲ್ಲಿ ಕೆಟ್ಟದ್ದೇ ಆಗಿರಬಹುದು, ಒಳ್ಳೆಯದೇ ಆಗಿರಬಹುದು, ಈ ಸಮಯವನ್ನು, ಆ ಕ್ಷಣವನ್ನು ಕೊಟ್ಟ ದೇವರಿಗೆ ವಂದನೆಯನ್ನು ಸಲ್ಲಿಸೋಣ. ನಾವು ಯಾವುದೇ ಸಂದರ್ಭವಿದ್ದರೂ ನಮ್ಮನ್ನು ಕೈಬಿಡದ ದೇವರು ಪ್ರಭು ಯೇಸುವಾಗಿದ್ದಾರೆ. ನಮ್ಮನ್ನು ಎಂದೆಂದೂ ಕೈಬಿಡದ ದೇವರು ಪ್ರಭು ಯೇಸುವಾಗಿದ್ದಾರೆ. ನಾವು ನಿರಾಶರಾಗದೆ, ಕುಂದಿ ಹೋಗದೆ, ಒಂದೊಂದು ಕ್ಷಣದಲ್ಲೂ, ಒಂದೊಂದು ನಿಮಿಷದಲ್ಲೂ ಪ್ರಭು ದೇವರಿಗೆ ಕೃತಜ್ಞತರಾಗಿ ಬಾಳಬೇಕು. ಈ ಸಮಯದಲ್ಲಿ ನಾವು ಈ ಸ್ಥಿತಿಗತಿಯನ್ನು ಹಾಡುವಾಗ ಪ್ರಭು ದೇವರು ಮಾಡಿದ ಒಂದೊಂದು ಉಪಕಾರಗಳನ್ನು ಸ್ಮರಿಸಿ, ಒಂದೊಂದು ಕ್ಷಣಗಳನ್ನು ಸ್ಮರಿಸಿ, ನಾವು ಯಾವುದೇ ಪರಿಸ್ಥಿತಿಯಲ್ಲಿರಬಹುದು, ಆದರೂ ನಮ್ಮನ್ನು ಕಾಯುತ್ತಿರುವವರು ಪ್ರಭು ಯೇಸು ಮಾತ್ರವೇ. ಶಕ್ತಿಯಿಂದ, ಭಕ್ತಿಯಿಂದ, ಶಬ್ದದಿಂದ ನಾವೆಲ್ಲರೂ ಎದ್ದು ಮತ್ತೊಮ್ಮೆ ಈ ಗೀತೆಯನ್ನು ಹಾಡುವಾಗ ಜೋರಾದ ಚಪ್ಪಾಳೆಯೊಂದಿಗೆ ಪ್ರಭು ಯೇಸುವಿನ ನಾಮವನ್ನು ನಾವು ಸ್ತುತಿಸಿ ಹಾಡಿ ಪ್ರಾರ್ಥಿಸೋಣ. ಹಾಲೆಲೂಯಾ, 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 ಹಾಲೆಲೂಯಾ. ಗಟ್ಟಿಯಾಗಿ ಸ್ತುತಿಸೋಣ. ಹಾಲೆಲೂಯಾ, 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 ಹಾಲೆಲೂಯಾ. ಸ್ತುತಿಸು ಮನವೇ, ಸ್ತುತಿಗಳ ಪ್ರತಿದಿನವೂ ಮಾಡಿ ಉಪಕಾರ ಸ್ಮರಿಸಿ ಸ್ತುತಿಸು ಮನವೇ, ಸ್ತುತಿಸು ಮನವೇ. ಎಲ್ಲರೂ ಗಟ್ಟಿಯಾಗಿ ಚಪ್ಪಾಳೆ ತಟ್ಟಿ ಮನವೇ, ಸ್ತುತಿಗಳ ಒಡೆಯನಿಗೆ, ದೇವ ಪ್ರತಿದಿನವೂ ಮಾಡಿದ ಉಪಕಾರ
ಸ್ಮರಿಸಿ ಸ್ತುತಿಸು ಎನ್ಮನವೇ, ಸ್ತುತಿಸು ಎನ್ಮನವೇ, ಸ್ತುತಿಸು ಎನ್ಮನವೇ, ಸ್ತುತಿಗಳ ಗಟ್ಟಿಯಾಗಿ ಉಪಕಾರ ಸ್ಮರಿಸಿ ಸ್ತುತಿಸು ಎನ್ಮನವೇ, ಸ್ತುತಿಸು ಎನ್ಮನವೇ. ಸ್ತುತಿಸು ಎನ್ಮನವೇ, ಸ್ತುತಿಗಳ ಒಡೆಯನಿಗೆ, ದೇವಪ್ರತಿದಿನವೂ ಮಾಡಿದ ಉಪಕಾರ ಸ್ಮರಿಸಿ ಸ್ತುತಿಸು ಎನ್ಮನವೇ, ಸ್ತುತಿಸು ಎನ್ಮನವೇ, ಸ್ತುತಿಸು ಎನ್ಮನವೇ. ನಾವೆಲ್ಲರೂ ಹಾಡೋಣ. ಸ್ತುತಿಗಳ ಒಡೆಯರಿಗೆ, ದೇವ ಪ್ರತಿದಿನವೂ ಮಾಡಿದ ಉಪಕಾರ ಸ್ಮರಿಸಿ ಸ್ತುತಿಸು ಎನ್ಮನವೇ, ಸ್ತುತಿಸು ಎನ್ಮನವೇ. Hallelujah, 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 ಸ್ತುತಿಯ ಶಕ್ತಿಯಿಂದ ರೋಗ ಸೌಖ್ಯದ ಅಭಿಷೇಕ, ಸ್ತುತಿಯ ಭಕ್ತಿಯಿಂದ ಮನಃಶಾಂತಿಯ ಅಭಿಷೇಕ, ಸ್ತುತಿಯ ಭಕ್ತಿಯಿಂದ ಮನಃಶಾಂತಿಯ ಅಭಿಷೇಕ, ಜೀವನ ನಾಶದಿಂದ ಸೌಭಾಗ್ಯವಂತರನು, ನಿನ್ನ ಜೀವನ ನಾಶದಿಂದ ಸರ್ವಕಾಯುವ ಕರ್ತರನು. ಸ್ತುತಿಸು ಎನ್ಮನವೇ, ಸ್ತುತಿಸು ಎನ್ಮನವೇ. ಎಲ್ಲರೂ ಚಪ್ಪಾಳೆ ತಟ್ಟಿ ಸ್ತುತಿಸು ಎನ್ಮನವೇ. ಸ್ವಲ್ಪ ಡ್ಯಾನ್ಸ್ ಮಾಡಿ. ಸ್ತುತಿಗಳ ಒಡೆಯನಿಗೆ, ದೇವ ಪ್ರತಿದಿನವೂ ಮಾಡಿದ ಉಪಕಾರ ಸ್ಮರಿಸಿ ಸ್ತುತಿಸು ಎನ್ಮನವೇ, ಸ್ತುತಿಸು ಎನ್ಮನವೇ.
ಸ್ತುತಿಸು ಎನ್ನು ಮನವೇ. ಸ್ತುತಿಗಳ ಒಡೆಯರಿಗೆ ದೇವ ಪ್ರತಿದಿನವೂ ಮಾಡಿದ ಉಪಕಾರ ಸ್ಮರಿಸಿ ಸ್ತುತಿಸು ಎನ್ನು ಮನವೇ. ಸ್ತುತಿಸು ಎನ್ನು ಮನವೇ. ಚಪ್ಪಾಳೆ ತಟ್ಟುತ್ತಾ ಒಬ್ಬರನ್ನ ನೋಡ್ತಾ ಒಬ್ಬರ ಮುಖಾಪ ನೋಡ್ಕೊಳ್ಳಿ ಸಂತೋಷದಿಂದ. ಶಬ್ದದಿ ಸ್ತುತಿಸಿರಲು ಬಿಡುಗಡೆಯ ಆನಂದ. ಕೈಯಲ್ಲಿ ಸ್ತುತಿಸಿರಲು ಆಸ್ಪದ ಸಂತೋಷ. ಕೈಯೆತ್ತಿ ಸ್ತುತಿಸಿರಲು ಸ್ವರ್ಗದ ಸಂತೋಷ. ಸ್ತುತಿಸಿರಲು ನಿತ್ಯ ಸಮಾಧಾನ. ಸ್ತುತಿಸಿರಲು ನಿತ್ಯ ಸಮಾಧಾನ. ಸ್ತುತಿಸು ಎನ್ನು ಮನವೇ. ಸ್ತುತಿಸು ಎನ್ನು ಮನವೇ. ಸ್ತುತಿಸು ಎನ್ನು ಮನವೇ. ಚಪ್ಪಾಳೆ ತಟ್ಟುತ್ತಾ ಸ್ತುತಿಗಳ ಒಡೆಯರಿಗೆ ದೇವ ಪ್ರತಿದಿನವೂ ಮಾಡಿದ ಉಪಕಾರ ಸ್ಮರಿಸಿ ಸ್ತುತಿಸು ಎನ್ನು ಮನವೇ. ಸ್ತುತಿಸು ಎನ್ನು ಮನವೇ. ಸ್ತುತಿಸು ಎನ್ನು ಮನವೇ. ಸ್ತುತಿಗಳ ಒಡೆಯರಿಗೆ ಮಾಡಿದ ಉಪಕಾರ ಸ್ಮರಿಸಿ ಸ್ತುತಿಸು ಎನ್ನು ಮನವೇ. ಸ್ತುತಿಸು ಎನ್ನು ಮನವೇ. Hallelujah, 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 hallelujah. Hallelujah, 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 hallelujah. ಸ್ತುತಿಸು ನನ್ನ ಮನವೇ. ಸ್ತುತಿಸು ನನ್ನ ಮನವೇ. ಸ್ತುತಿಸು ನನ್ನ ಮನವೋ. ಸ್ತುತಿಸು ನನ್ನ ಮನವೋ. ಸ್ತುತಿಸು ನನ್ನ ಮನವೇ. ಸ್ತುತಿಸು ನನ್ನ ಮನವೇ. ಸ್ತುತಿಸು ನನ್ನ ಮನವೋ. ಭಜಿಸು ನನ್ನ ಮನವೋ. Hallelujah, 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 ದೇವರ
ಅಭಿಷೇಕ ಅಭಿಷೇಕ ಆತ್ಮನ ಅಭಿಷೇಕ 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 ಹಲ್ಲೆಲೂಯಾ 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 Hallelujah, 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 ಅಭಿನಂದಿಸೋಣ. ಒಬ್ಬರೊಬ್ಬರ ಮುಖ ಮುಖ ನೋಡಿ. ಅಲ್ಲಿ ಹಲವಾರು ಜನ ಇನ್ನೂ ಕೂಡ ದೇವರ ಮುಂದೆ ಚಪ್ಪಾಳೆ ತಟ್ಟದೆ ಮೂಕರಾಗಿ ನಿಂತಿದ್ದಾರೆ. ದಾವೀದ ರಾಜನು ಕೂಡ ದೇವರ ಮುಂದೆ ಬೆತ್ತಲೆಯಾಗಿ ನರ್ತಿಸಿದಂತಹ ಜೀವಿಸುವ ದೇವರು ನಮ್ಮ ಮುಂದೆ ಇದ್ದಾರೆ. ಆ ದಾವೀದ ರಾಜನ ಅಷ್ಟು ದೊಡ್ಡ ರಾಜನು ನರ್ತಿಸಿದಾದರೆ ನಾವು ಅವರ ಮುಂದೆ ಒಂದು ಹುಲ್ಲು ಕಡಿಯಷ್ಟು ಕೂಡ ಇಲ್ಲ. ನಾವು ಕೂಡ ಚಪ್ಪಾಳೆ ತಟ್ಟಿ ನರ್ತಿಸುವವರಾಗಬೇಕು. ದೇವರ ಮುಂದೆ ಯಾರೆಲ್ಲ ಲಜ್ಜೆ ಪಡುತ್ತಾರೋ ಆ ಸ್ವರ್ಗ ರಾಜ್ಯದಲ್ಲಿ ಯೇಸು ಸ್ವಾಮಿ ಕೂಡ ಅವರ ಮುಂದೆ ಲಜ್ಜೆ ಪಡಿಸ್ತಾರೆ ಎಂಬುದಾಗಿ ಪರಿಶುದ್ಧವಾದ ವಾಕ್ಯಗಳು ಹೇಳ್ತಾ ಇವೆ. ನಾವೆಲ್ಲರೂ ಚಪ್ಪಾಳೆ ತಟ್ಟೋಣ. ಕೈ ಇಲ್ಲದವರಿಗೆ ಚಪ್ಪಾಳೆ ತಟ್ಟಲು ಆಗುವುದಿಲ್ಲ. ಆದರೆ ಕೈ ಇದ್ದವರಿಗೆ ದೇವರು ಕೊಟ್ಟಿರುವುದೇ ಚಪ್ಪಾಳೆ ತಟ್ಟಲು, ಆಶೀರ್ವದಿಸಲು. ನಾವು ಗಟ್ಟಿಯಾಗಿ ಚಪ್ಪಾಳೆ ಕೊಟ್ಟಂತಹ ಈ ಒಂದೆರಡು ಗಂಟೆಗಳನ್ನು ನಾವು ದೇವರ ಸನ್ನಿಧಿಯಲ್ಲಿ ಸಂತೋಷವಾಗಿ ಕಳೆಯೋಣ. ಮುಂದಿನ ದಿವಸದ ಪ್ರತಿಯೊಂದು ಆಶೀರ್ವಾದಗಳ ಒಂದು ಸಣ್ಣ ಒಂದು ದಿಕ್ಸೂಚಿಯಾಗಿದೆ ಇಂದಿನ ಈ ಆರಾಧನೆ. Praise the Lord. Praise the Lord. Hallelujah. 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 Hallelujah.
ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಆರಾಧನೆ, ಯೇಸುವೇ ಆರಾಧನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ, ಯೇಸುವೇ ಮಹಿಮೆ. ಹಾಲೆಲೂಯಾ, 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 ಹಾಲೆಲೂಯಾ. ನಾವೆಲ್ಲರೂ ಒಬ್ಬರು ಕರಗಳನ್ನು ಪ್ರೈಸ್ ದಿ ಲಾರ್ಡ್ ಹೇಳೋಣ ಸಂತೋಷದಿಂದ. Praise the Lord. ಪ್ರೈಸ್ ದಿ ಲಾರ್ಡ್ ಬ್ರದರ್, ಪ್ರೈಸ್ ದಿ ಲಾರ್ಡ್. ನಾವು ಇವತ್ತು ಒಬ್ಬರನ್ನೊಬ್ಬರು ನೋಡ್ತೇವೆ, ನಾಳೆ ನಮ್ಮ ಮುಖ ನಾವು ನೋಡ್ತೇವೆ ಇಲ್ಲವೋ ಗೊತ್ತಿಲ್ಲ. ಆದರೆ ಇರುವಷ್ಟು ಸಮಯ ಸಂತೋಷದಿಂದ ಹಸನ್ಮುಖರಾಗಿ ದೇವರಿಗೆ ಸ್ತುತಿಸುತ್ತಾ ನಾವೆಲ್ಲರೂ ಈ ಕಾಲವನ್ನು ಕಳೆಯೋಣ. ಈ ಸಮಯದಲ್ಲಿ ಈ ಸ್ಥಿತಿಗೀತೆಯನ್ನು ಹಾಡುವಾಗ ನಮ್ಮ ಅಕ್ಕಪಕ್ಕ ಯಾರಿದ್ದಾರೆ ಏನು ನೋಡಬಾರ್ದು. ನಾವು ದೇವ್ರ ಮಾತ್ರ, ದೇವ್ರ ಜೊತೆಗೆ ನಾನು ಕುಣಿತೀನಿ, ದೇವ್ರ ಜೊತೆಗೆ ನಾನು ಹಾಡ್ತೀನಿ, ಇಷ್ಟೇ ಇರಬೇಕು. ನನ್ನ ಪಕ್ಕದಲ್ಲಿ ಅವರಿದ್ದಾರೆ, ಇವರಿದ್ದಾರೆ, ಅದೆಲ್ಲ ಬೇಡ. ದೇವರು ಮತ್ತು ನಾನು, ದೇವರು ನನಗೆ ಎಷ್ಟೆಲ್ಲ ಮಾಡಿದ್ದಾರೆ, ಎಷ್ಟೆಲ್ಲ ಒಳ್ಳೆ ಉಪಕಾರ ಮಾಡಿದ್ದಾರೆ, ಅದನ್ನು ನೆನೆಸ್ಕೊಂಡು ನಾವೆಲ್ಲರೂ ಈ ಮುಖಾಂತರ ನಾವೆಲ್ಲರೂ ದೇವರನ್ನು ಸ್ತುತಿಸಿ ಹಾಡಿ ಈ ಸಮಯದಲ್ಲಿ ಧ್ಯಾನಿಸೋಣ. ನಿಮ್ಮನ್ನೇ ಸ್ತುತಿಸುವೆನು ರಾಜ, ನಿಮ್ಮನ್ನೇ ಸ್ತುತಿಸುವೆನು. ಸ್ತುತಿಪಿ ನಾ ಸ್ತುತಿಪಿ, ನೀವು ನನ್ನೊಂದಿಗಿರುವಿರಲ್ಲ. ಸ್ತುತಿಪೇ ನಾ ಸ್ತುತಿಪಿ, ನೀವು ನನ್ನೊಂದಿಗಿರುವಿರಲ್ಲ. ಹಾಲೆಲೂಯಾ, 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 ಹಾಲೆಲೂಯಾ. ನಿಮ್ಮನ್ನೇ ಸ್ತುತಿಸುವೆನು ರಾಜ, ನಿಮ್ಮನ್ನೇ ಸ್ತುತಿಸುವೆನು ದೇವ, ನಿನ್ನನ್ನೇ ಸ್ತುತಿಸುವೆನು ರಾಜ, ನಿನ್ನನ್ನೇ ಸ್ತುತಿಸುವೆನು. ನಿಮ್ಮನ್ನೇ ಸ್ತುತಿಸುವೆನು ರಾಜ, ನಿಮ್ಮನ್ನೇ ಸ್ತುತಿಸುವೆನು ದೇವ, ನಿನ್ನನ್ನೇ ಸ್ತುತಿಸುವೆನು ರಾಜ, ನಿಮ್ಮನ್ನೇ ಸ್ತುತಿಸುವೆನು. ಎಲ್ಲರೂ ಬೇರೆ ಚಪ್ಪಾಳೆ ತಟ್ಟಬಾರ್ದು, ಆ ಕಡೆ ಈ ಕಡೆ ಮೂಮೆಂಟ್ ಮಾಡಬೇಕು. ದೇವ, ನಿನ್ನನ್ನೇ ಸ್ತುತಿಸುವೆನು ರಾಜ, ನಿಮ್ಮನ್ನೇ ಸ್ತುತಿಸುವೆನು. ದೇವ, ನಿನ್ನನ್ನೇ ಸ್ತುತಿಸುವೆನು ರಾಜ, ನಿಮ್ಮನ್ನೇ ಸ್ತುತಿಸುವೆನು. ಸ್ತುತಿಪೇ ನಾ ಸ್ತುತಿಪೇ, ನೀವು ನನ್ನೊಂದಿಗಿರುವಿರಲ್ಲ. ಸ್ತುತಿಪೇ ನಾ ಸ್ತುತಿಪೇ, ನೀವು ನನ್ನೊಂದಿಗಿರುವಿರಲ್ಲ. ಎಲ್ಲ ಗೀತೆ ಹಾಡುತ್ತಾ ಸ್ತುತಿಸೋಣ. ಕೆಂಪು ಸಮುದ್ರ ದಾಟುವಾಗ ದಾರಿ ಮಾಡಿದೆ, ವೈರಿಗಳ ಸೈನ್ಯವನ್ನು ನಾಶ ಮಾಡಿದೆ. ಕೆಂಪು ಸಮುದ್ರ ದಾಟುವಾಗ ದಾರಿ ಮಾಡಿದೆ,
ವೈರಿಗಳ ಸೈನ್ಯವನ್ನು ನಾಶ ಮಾಡಿದೆ. ಕೆಂಪು ಸಮುದ್ರ ದಾಟುವಾಗ ದಾರಿ ಮಾಡಿದೆ, ವೈರಿಗಳ ಸೈನ್ಯವನ್ನು ನಾಶ ಮಾಡಿದೆ. ಕೆಂಪು ಸಮುದ್ರ ದಾಟುವಾಗ ದಾರಿ ಮಾಡಿದೆ, ವೈರಿಗಳ ಸೈನ್ಯವನ್ನು ನಾಶ ಮಾಡಿದೆ. ಅದು ಸಾಧು ನಂಬಾಡಿದೆ. ಆನಂದೇವ ಜೊತೆ ಬರಲು ನೀನು, ಅದು ಸಾಕು ನಂಬಾರಿಗೆ. ಸ್ತುತಿಪೇ ನಾ ಸ್ತುತಿಪೇ, ನೀವು ನನ್ನೊಂದಿಗಿರುವಿರಲ್ಲ. 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 ಹಾಲೆಲೂಯಾ 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 ಹಲ್ಲೆಲೂಯಾ ಹಾಲೆಲೂಯಾ ಹಲ್ಲೆಲೂಯಾ ಹಾಲೆಲೂಯಾ 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 ಹಲ್ಲೆಲೂಯಾ ಹಲ್ಲೆಲೂಯಾ ಮೇಘಸ್ತಂಭವಾಗಿ ನೀನು ಜೊತೆ ಬರುವೆ, ಅಗ್ನಿಸ್ತಂಭವಾಗಿ ನೀನು ದಾರಿ ತೋರುವೆ. 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 ಅರಣ್ಯದಿ ನಿನ್ನ ತಲೆದಾಗದೆ ಮನ್ನಾನ ನೀಡಿದೆ. ಅರಣ್ಯದಿ ನಿನ್ನ ಕರೆದಾಗ ದೇವ ಮನ್ನಾವ ನೀಡಿದೆ. ಸ್ತುತಿಪೇ ನಾ ಸ್ತುತಿಪೇ, ನೀವು ನನ್ನೊಂದಿಗಿರುವಿರಲ್ಲ. 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 ಮೇಘಸ್ತಂಭವೇ ಸ್ತಂಭವೇ ಸ್ತೋತ್ರ ಮೇಘಸ್ತಂಭವೇ, ಸ್ತೋತ್ರ ಅಗ್ನಿಸ್ತಂಭವೇ, ಮೇಘಸ್ತಂಭವೇ ಸ್ತಂಭವೇ ಸ್ತೋತ್ರ ಮೇಘಸ್ತಂಭವೇ, ಸ್ತೋತ್ರ ಅಗ್ನಿಸ್ತಂಭವೇ, ದೇವರಲ್ಲವೇ ದೇವರಲ್ಲವೇ ಸ್ತೋತ್ರ ದೇವರಾತ್ಮವೇ, ದೇವರಲ್ಲವೇ ದೇವರಲ್ಲವೇ ಸ್ತೋತ್ರ ಜೀವರಕ್ತವೇ, ಸ್ತೋತ್ರ ಜೀವರಕ್ತವೇ. Hallelujah, 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 hallelujah. Hallelujah, 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 hallelujah. Hallelujah, hallelujah, hallelujah.
ಚಪ್ಪಾಳೆ ತಟ್ಟುತ್ತಾ ಬಂಡೆಯನ್ನು ಸೀಳಿ ನೀನು ದಾನ ನೀಡಿದೆ, ಜೀವಗಳ ನಾನೇ ಎಂದು ಹೇಳಿ ನುಡಿದೆ. ಬಂಡೆಯನ್ನು ಸೀಳಿ ನೀನು ದಾಹ ನೀಗಿದೆ, ಜೀವಜಲ ನಾನೇ ಎಂದು ಹೇಳಿ ನುಡಿದೆ. ಬಂಡೆಯನ್ನು ಸೀಳಿ ನೀನು ದಾನ ನೀಡಿದೆ, ಜೀವಗಳ ನಾನೇ ಎಂದು ಹೇಳಿ ನುಡಿದೆ. ಬಂಡೆಯನ್ನು ಸೀಳಿ ನೀನು ದಾಹ ನೀಗಿದೆ, ಜೀವಜಲ ನಾನೇ ಎಂದು ಹೇಳಿ ನುಡಿದೆ. ಆ ಜೀವಜಲವ ಸುರಿಸೋಣ ದೇವ, ತೀರಿಸು ನನ್ನ ಆ ಜೀವಜಲವ ಸುರಿಸೋಣ ದೇವ, ತೀರಿಸು ನಂದಾಹವ. ಸ್ತುತಿಪೇ ನಾ ಸ್ತುತಿಪೇ, ನೀವು ನನ್ನೊಂದಿಗಿರುವಿರಲ್ಲ. ಸ್ತುತಿಪೇ ನಾ ಸ್ತುತಿಪೇ, ನೀವು ನನ್ನೊಂದಿಗಿರುವಿರಲ್ಲ. ಎಲ್ಲರ ಆತ್ಮದಾದಿಂದ ನಾ ಸ್ತುತಿಪೇ ಹೃದಯಾಂತರದಿಂದ ನನ್ನೊಂದಿಗಿರುವಿರಲ್ಲ. ಸ್ತುತಿಪೇ ನಾ ಸ್ತುತಿಪೇ, ನೀವು ನನ್ನೊಂದಿಗಿರುವಿರಲ್ಲ. ದೇವಾನ ನಿಮ್ಮನ್ನೇ ಸ್ತುತಿಸುವೆನು, ರಾಜಾನ ನಿಮ್ಮನ್ನೇ ಸ್ತುತಿಸುವೆನು. ದೇವಾನ ನಿನ್ನನ್ನೇ ಸ್ತುತಿಸುವೆನು, ರಾಜಾನ ನಿನ್ನನ್ನೇ ಸ್ತುತಿಸುವೆನು. ದೇವಾನ ನಿಮ್ಮನ್ನೇ ಸ್ತುತಿಸುವೆನು, ರಾಜಾನ ನಿಮ್ಮನ್ನೇ ಸ್ತುತಿಸುವೆನು. ದೇವಾನ ನಿಮ್ಮನ್ನೇ ಸ್ತುತಿಸುವೆನು, ರಾಜಾನ ನಿಮ್ಮನ್ನೇ ಸ್ತುತಿಸುವೆನು. ಸ್ತುತಿಪೇ ನಾ ಸ್ತುತಿಪೇ, ನೀವು ನನ್ನೊಂದಿಗಿರುವಿರಲ್ಲ. 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 Jesus, ದೇವರ ಪರಿಶುದ್ಧಾತ್ಮರ ಅಭಿಷೇಕದ ಸಮಯ. ನಮ್ಮ ಜೊತೆಯಲ್ಲಿ ಬ್ರದರ್ ಸ್ಟೀಫನ್ ಮುಂತೇರೋ ಹಲವಾರು ಧ್ಯಾನಕೂಟಗಳಲ್ಲಿ ದೇವರ ವಾಕ್ಯವನ್ನು ಸಾರುತ್ತಾ ಪವಿತ್ರ ಆತ್ಮರ ಅಭಿಷೇಕದಿಂದ ಹಲವಾರು ಜನರಿಗೆ ಆತ್ಮೀಕ ಸೌಖ್ಯವನ್ನು ಕೊಡಲು ನೆರವಾದ ಆತ್ಮರ ಅಭಿಷೇಕದಿಂದ ತುಂಬಿದಂಥ ಈ ಸಹೋದರನಿಗಾಗಿ ನಾವೆಲ್ಲರೂ ಕರಗಳನ್ನು ಚಾಚೋಣ. ಒಂದು ನಿಮಿಷ ಆ ಮಗನಿಗಾಗಿ ನಾವು ಪ್ರಾರ್ಥಿಸೋಣ, ಅವರ ಕುಟುಂಬಕ್ಕಾಗಿ ಪ್ರಾರ್ಥಿಸೋಣ. ದೇವರ ಅದ್ಭುತವಾಗಿ ಆರಿಸಿ ಹಲವಾರು ಜನರ ಬದುಕಿನಲ್ಲಿ ಒಂದು ಬೆಳಕಾಗಿ ದೇವರು ನಡೆಸಿಕೊಡುವ ಈ ಸಹೋದರನನ್ನು, ಅವರ ಕುಟುಂಬವನ್ನು ದೇವರ ಅದ್ಭುತ ರೀತಿಯಲ್ಲಿ ಅವರ ಬಾಯಿಯನ್ನು
ದೇವರ ನಾಲಿಗೆಯಾಗಿ ಈ ಸಮಯದಲ್ಲಿ ಉಪಯೋಗಿಸಲಿ. ದೇವರ ಆತ್ಮರ ಅಭಿಷೇಕವು ಅವರಿಂದ ನಮಗೆಲ್ಲರಿಗೂ ಸಿಗಲಿ ಎಂಬುದಾಗಿ ನಾವು ಗಟ್ಟಿಯಾಗಿ ಸ್ತುತಿಸಿ ಪ್ರಾರ್ಥಿಸೋಣ. ಹಾಲೆಲೂಯಾ, 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 ಹಾಲೆಲೂಯಾ. Praise the Lord. Praise the Lord. Praise the Lord. Praise the Lord. Hallelujah. 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 ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ, ಯೇಸುವೆ ಸ್ತೋತ್ರ. ಪವಿತ್ರ ಪರಮ ಪ್ರಸಾದದಲ್ಲಿ ರೊಟ್ಟಿಯ ರೂಪದಲ್ಲಿ ಜೀವಂತವಾಗಿರುವ ಯೇಸುವಿನ ಮುಂದೆ ನಾವಿದ್ದೇವೆ. ಕಳೆದ 1 ಗಂಟೆಯಿಂದ ನಿರಂತರವಾಗಿ ನಾವು ಇಲ್ಲಿ ದೇವರನ್ನು ಆರಾಧಿಸ್ತಾ ಸ್ತುತಿಸ್ತಾ ಮಹಿಮೆಪಡಿಸ್ತಾ ಇದ್ದೇವೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಇನ್ನು ಉಳಿದ ಸಮಯದಲ್ಲಿ ಯೇಸುವಿನ ಪರಿಶುದ್ಧವಾದ ಆ ಆತ್ಮರ ಶಕ್ತಿ ನಮ್ಮೆಲ್ಲರನ್ನು ಆವರಿಸಲಿ. ಪವಿತ್ರ ಆತ್ಮರ ಶಕ್ತಿಯಿಂದ ನಮ್ಮ ತುಂಬಿ ಹೊಸ ಜೀವನವನ್ನು ನಡೆಸುವಂತ ಆ ಕೃಪೆ ನಮಗೆ ಒದಗಲಿ ಎಂದು ನಾವು ಪ್ರಾರ್ಥಿಸೋಣ. 2 ಕರಗಳನ್ನು ನಾವು ಎತ್ತಿ ನಿರಂತರವಾಗಿ ನಾವು ಸ್ತುತಿಸೋಣ. ಹಾಲೆಲೂಯಾ, 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 ಹಾಲೆಲೂಯಾ. ಒಂದು ಕೊರಿಂಥಿ 4ನೇ ಅಧ್ಯಾಯ ವಾಕ್ಯ 20 ಹೇಳುತ್ತದೆ, ದೇವರ ಸಾಮ್ರಾಜ್ಯ ಮರಳು ಮಾತಲ್ಲ, ಅದು ಶಕ್ತಿಯ ಸಾಧನ. ಯಾವುದು? ಶಕ್ತಿಯ ಸಾಧನ. ಪವಿತ್ರ ಪರಮ ಪ್ರಸಾದದಲ್ಲಿರುವಂತಹ ಆ ಯೇಸುವಿನ ಪರಿಶುದ್ಧವಾದಂತಹ ಆತ್ಮರ ಶಕ್ತಿ ನಮ್ಮ ಮೇಲೆ ಇಳಿದು ಬರಲಿ. ಪ್ರೇಷಿತ ಕಾರ್ಯಕ್ರಮ 1ನೇ ಅಧ್ಯಾಯ ವಾಕ್ಯ 8 ಹೇಳುತ್ತದೆ, ಯೇಸುಸ್ವಾಮಿ ಹೇಳುತ್ತಾರೆ, ಪವಿತ್ರ ಆತ್ಮರು ನಿಮ್ಮಲ್ಲಿ ಬಂದಾಗ ನೀವು ಶಕ್ತಿಯುತರಾಗುತ್ತೀರಿ. ಆಗ ನೀವು ಜೆರುಸಲೇಮಿನಲ್ಲಿಯೂ ಜುದೇಯದಲ್ಲಿಯೂ ಸಮಾರ್ಯದಲ್ಲಿಯೂ ಲೋಕದ ಕಟ್ಟ ಕಡೆಯವರೆಗೂ ನೀವು ಸಾಕ್ಷಿಗಳಾಗುತ್ತೀರಿ. ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ. ದೇವರ ಶಕ್ತಿ ಅದು ಅಸಾಧ್ಯವಾದದ್ದು. ಅದಕ್ಕೆ ಅಸಾಧ್ಯವಾದದ್ದು. ದೇವರ ಶಕ್ತಿಗೆ ಅಸಾಧ್ಯವಾದ ಯಾವುದು ಕೂಡ ಇಲ್ಲ. ಲೋಕದ ಎಲ್ಲ ಶಕ್ತಿಗಿಂತಲೂ ಎಲ್ಲ ಅನುಭವಗಿಂತಲೂ ಶಕ್ತಿಯುತವಾಗಿದೆ ಪವಿತ್ರ ಆತ್ಮರ ಡೈನಾಮಿಕ್. ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ದೇವರ ಶಕ್ತಿ ನಮ್ಮೆಲ್ಲರಿಗೂ ಸೌಖ್ಯವನ್ನು ನೀಡುತ್ತದೆ. ಯಾವುದನ್ನು ನೀಡುತ್ತದೆ? ಸೌಖ್ಯವನ್ನು ನೀಡುತ್ತದೆ. ದೇವರ ಶಕ್ತಿ ಶೂನ್ಯದಲ್ಲಿದ್ದದನ್ನು ಸೃಷ್ಟಿ ಮಾಡುತ್ತದೆ. ದೇವರ ಶಕ್ತಿ ಎಲ್ಲ ಅಂಧಕಾರ ಶಕ್ತಿಗಿಂತಲೂ, ಸೈತಾನ ಎಲ್ಲ ಬಂಧನಗಳಿಂದಲೂ, ಸೈತಾನ ಎಲ್ಲ ಕಟ್ಟುಗಳಿಂದಲೂ ನಮಗೆ ಬಿಡುಗಡೆ ಕೊಡುತ್ತದೆ. ಯಾವುದರಿಂದ? ಸೈತಾನ ಎಲ್ಲ ಕಟ್ಟುಗಳಿಂದಲೂ ನಮಗೆ ಬಿಡುಗಡೆ ಸಿಗುತ್ತದೆ. ಮಾತ್ರವಲ್ಲದೆ ದೇವರ ಪವಿತ್ರಾತ್ಮರ ಶಕ್ತಿ ನಮ್ಮನ್ನು ಅಭಿಷೇಕಿಸುತ್ತದೆ. ಪವಿತ್ರಾತ್ಮರ ಶಕ್ತಿ ನಮ್ಮನ್ನು ಅಭಿಷೇಕಿಸುತ್ತದೆ, ಬಂಧನಗಳಿಂದ ನಮ್ಮನ್ನು ಬಿಡುಗಡೆ ಕೊಡುತ್ತದೆ. ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್. ಅಂತ ಶಕ್ತಿಯುತವಂತ ದೇವರ ಮುಂದೆ ನಾವಿದ್ದೇವೆ. ಪ್ರೈಸ್ ದ ಲಾರ್ಡ್. ಎಲ್ಲ ನಾವು ಕೈಗಳನ್ನು ತಟ್ಟುತ್ತಾ ಆಚೆ ಈಚೆ ಕುಣಿಯುತ್ತಾ, ಹೇಗೆ ದಾವಿದಾರಸನು ಮಂಜೂಷದ ಮುಂದೆ ತನ್ನ ಆಭರಣವನ್ನು, ತನ್ನ ಬಂಗಾರದ ಕಿರೀಟವನ್ನು ಕೆಳಗಿಟ್ಟು ಹೇಗೆ ಅವನ ಸೈನಿಕರೊಂದಿಗೆ ಸೇವಕರೊಂದಿಗೆ ಕುಣಿದಾಡಿದನೋ, ಅದೇ ರೀತಿ ಅದೇ ಅದ್ಭುತ ಶಕ್ತಿಯಿಂದ ದೇವರ ಮುಂದೆ ನಾವು ಕುಣಿದಾಡಿದಾಗ, ದೇವರ ಮುಂದೆ ನಾವು ಕೈ ತಟ್ಟಿ ಚಪ್ಪಾಳೆ ತಟ್ಟಿ ಕುಣಿಯುವಾಗ ನಮ್ಮಲ್ಲಿರುವಂತಹ ಎಲ್ಲ ಅಂಧಕಾರ ಶಕ್ತಿಗಳು, ಸೈತಾನ ಬಂಧನಗಳು ನಮಗೆ ಬಿಡುಗಡೆ ಸಿಗುತ್ತದೆ. ಆತ್ಮರ ಶಕ್ತಿ ಆವರಿಸುತ್ತದೆ. ನಾವು ಸಹೋದರರ ಜೊತೆಗೆ ಸೇರಿಕೊಂಡು ಈ ಗೀತೆಯನ್ನು ಆಡೋಣ. ನಾವೆಲ್ಲ ಎದ್ದು ನಿಂತುಕೊಳ್ಳೋಣ. ಪರಿಶುದ್ಧಾತ್ಮರ ಗೀತೆಯನ್ನು ಹಾಡುತ್ತಾ ಪರಮ
ಪ್ರಾರ್ಥಿಸೋಣ. ಸ್ವಾಮಿ ದಹಿಸುವ ಅಗ್ನಿಯೇ ಹಬ್ಬಿಸು ಜ್ವಾಲೆಯನು ಸ್ವರ್ಗೀಯ ದಾನಗಳ ಸುರಸುದಾಸನಲ್ಲಿ ತುಂಬಿಸು ಶಕ್ತಿಯನು ಸ್ವರ್ಗೀಯ ದಾನಗಳ ಸುರಿಸು ಈ ದಾಸನಲ್ಲಿ ಪಾವನನೇ ಪರಮಾತ್ಮನೇ ಪಾವನಗೊಳಿಸನ್ನ ಪಾವನನೇ ಪರಮಾತ್ಮನೇ ಪಾವನಗೊಳಿಸನ್ನ ಭೂಮಳೆಯಾಗಿ ಕೃಪೆಗಳನ್ನು ಎನ್ನಲಿ ಸುರಿಸಿಂದು ಪಂಚಶತಮಾದಿನ ಅನುಗ್ರಹ ಮಳೆಯ ಆತ್ಮಶಕ್ತಿ ಜ್ವಲಿಸು ಅನುಭವವಾಗಿಸು ಪರಿಪಾಲಿತನೆ ಆತ್ಮಶಕ್ತಿ ಜ್ವಲಿಸು ಅನುಭವವಾಗಿಸು ಪರಿಪಾಲಿಪನೆ ಪಾವನನೇ ಪರಮಾತ್ಮನೇ ಪಾವನಗೊಳಿಸನ್ನ ಭೂಮಳೆಯಾಗಿ ಕೃಪೆಗಳನ್ನು ಎನ್ನಲಿ ಸುರಿಸಿಂದು ಪಾವನನೇ ಪರಮಾತ್ಮನೇ ಪಾವನಗೊಳಿಸನ್ನ ಭೂಮಳೆಯಾಗಿ ಕೃಪೆಗಳನ್ನು
ನೀಯೇ ಹಬ್ಬಿಸು ಜ್ವಾಲೆಯನು ಪವಿತ್ರರು ಹನಿ ತುಂಬಿಸು ಶಕ್ತಿಯನು ಸ್ವರ್ಗೀಯ ದಾನಗಳ ಸುರಿಸು ದಾಸನಲ್ಲಿ ಪವಿತ್ರರು ಹನಿ ತುಂಬಿಸು ಶಕ್ತಿಯನು ಸ್ವರ್ಗೀಯ ದಾನಗಳ ಸುರಿಸು ದಾಸನಲ್ಲಿ ಸಾಕ್ಷಿಯಾಗಿ ತುಂಬಿಸು ತುಂಬಿಸು ಸತ್ಯ ಪ್ರೀತಿ ತುಂಬಿರ ವಚನವ ಸಾರ ಆತ್ಮವಿಶುದ್ಧತೆ ನೆರವೇರಿಸು ಸತ್ಯ ಪ್ರೀತಿ ತುಂಬಿರ ವಚನವ ಸಾರ ಆತ್ಮವಿಶುದ್ಧತೆ ನೆರವೇರಿಸು ಪಾವನನೇ ಪರಮಾತ್ಮನೇ ಪಾವನಗೊಳಿಸನ್ನ ಪಾವನನೇ ಪರಮಾತ್ಮನೇ ಪಾವನಗೊಳಿಸನ್ನ
ಒಂದು ಕ್ಷಣ ಎಲ್ಲರೂ ನಿಮ್ಮ ಕರಗಳನ್ನು ಜೋಡಿಸಿ ಮನಸ್ಸಿನಲ್ಲಿಟ್ಟು ನಿಮ್ಮ ಹೃದಯದ ಮೇಲೆ ಕರಗಳನ್ನು ಮತ್ತೊಮ್ಮೆ ಪವಿತ್ರಾತ್ಮನ ಕರೆಯಿರಿ. ಪರಿಶುದ್ಧಾತ್ಮನನ್ನು ಪರಿಶುದ್ಧಗೊಳಿಸಿ ನಿಮ್ಮ ಅಗ್ನಿಅಭಿಷೇಕವು ನನ್ನ ಮನಸ್ಸಿನಲ್ಲಿ, ನನ್ನ ಇಡೀ ಶರೀರದಲ್ಲಿ, ನನ್ನ ಶರೀರದ ಪವಿತ್ರಾತ್ಮನ ಶಕ್ತಿಯು ನಮ್ಮ ನರ ನಾಡುಗಳಲ್ಲಿ ಇಳಿದು ಬರುವಂತೆ ಈ ಸಮಯದಲ್ಲಿ ಪ್ರಾರ್ಥಿಸೋಣ. ಆಮೆನ್. Praise the Lord. Praise the Lord. Praise the Lord. Praise the Lord. ದೇವರು ಈ ಭೂಲೋಕವನ್ನು ಸೃಷ್ಟಿ ಮಾಡಿದ್ದು ನಾವೆಲ್ಲ ಕುಳಿತುಕೊಳ್ಳೋಣ. ಆತ್ಮರ ಶಕ್ತಿಯಿಂದ. ಯಾವುದರಿಂದ? ಆತ್ಮರ ಶಕ್ತಿಯಿಂದ. ಮನುಷ್ಯರನ್ನು ಕೂಡ ದೇವರು ಸೃಷ್ಟಿ ಮಾಡಿದ್ದು ಧೂಳಿನಿಂದ, ಕೆಸರಿನಿಂದ ಸೃಷ್ಟಿ ಮಾಡಿ ದೇವರ ಆತ್ಮವು ಮನುಷ್ಯನಿಗೆ ಕೊಟ್ಟಾಗ ಆ ಮನುಷ್ಯ ಜೀವವುಳ್ಳವನಾಗಿ ಮಾರ್ಪಟ್ಟ. ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್. ದೇವರ ಆತ್ಮಕ್ಕೆ ಅಸಾಧ್ಯ ಎಂಬುದು ಯಾವುದು ಕೂಡ ಇಲ್ಲ. ಪ್ರೈಸ್ ದ ಲಾರ್ಡ್. ವಿಮೋಚನಾ ಕಾಂಡ ನಾವು 14ನೇ ಅಧ್ಯಾಯ ವಾಕ್ಯ 21 ಮತ್ತು 22ನೇ ವಾಕ್ಯವನ್ನು ನಾವು ಓದುವಾಗ, ಮೋಶೆಯು ಸಮುದ್ರ ಮೇಲೆ ಕೈ ಚಾಚಿದಾಗ ಸರ್ವೇಶ ಸ್ವಾಮಿ ಆ ರಾತ್ರಿಯಲ್ಲೇ ಪೂರ್ವ ದಿಕ್ಕಿಂದ ಬಲವಾದ ಬಿರುಗಾಳಿಯನ್ನು ಬೀಸುವಂತೆ ಮಾಡುತ್ತಾರೆ. ಸಮುದ್ರದ ನೀರು ಒಂದು ಕಡೆಯಿಂದ ನೂಕಿ ಹೋಗಿ ಒಂದು ಕಡೆ ಶೇಖರಣೆ ಆಗುತ್ತದೆ. ಆ ಸಮುದ್ರದಲ್ಲಿ ಒಣನೆಲವು ಕಾಣುತ್ತದೆ. ಆ ನಂತರ ಇಸ್ರೇಲರು ಆ ಸಮುದ್ರದ ಮಧ್ಯದಲ್ಲಿ ಒಣ ಭಾಗದಲ್ಲಿ ಸಮುದ್ರವನ್ನು ದಾಟುತ್ತಾರೆ. ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್. ಆತ್ಮರ ಶಕ್ತಿ ಅದು. ಯಾರ ಶಕ್ತಿ? ಆತ್ಮರ ಪವಿತ್ರ ಆತ್ಮ ಶಕ್ತಿ. ಆ ಸಮುದ್ರದ ನೀರು ಇಬ್ಬಾಗವಾಗುತ್ತದೆ. ಮೋಶೆ ಕೈ ಚಾಚಿದಾಗ ಸಮುದ್ರದಿಂದ ನೀರು ಇಬ್ಬಾಗವಾಗುತ್ತದೆ. ಒಳ ನೆಲದಲ್ಲಿ ಇಸ್ರೇಲರು ನಡೆದುಕೊಂಡು ಹೋಗುತ್ತಾರೆ. ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್. ಸಾರಳಿಗೆ ಪ್ರಾಯವಾದಾಗ ಮಗುವನ್ನು ಹೆರಲಿಕ್ಕೆ ಆ ಸಾರಳಿ ಶಕ್ತಿ ಇರಲಿಲ್ಲ. ಅಂತಹ ಸಮಯದಲ್ಲಿ ಪವಿತ್ರ ಆತ್ಮರು ಸಾರಳಿಗೆ ಮಗುವನ್ನು ಏರುವುದಕ್ಕೆ ಬೇಕಾದ ಶಕ್ತಿಯನ್ನು ಕೊಟ್ಟು ಆ ಶರೀರವನ್ನು ಪರಿವರ್ತನೆಗೊಳಿಸ್ತಾರೆ. ಪ್ರೈಸ್ ದ ಲಾರ್ಡ್. ಸಾರಳು ಒಂದು ಮಗುವನ್ನು ಇರುತ್ತಾಳೆ. ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್. ಅಂದರೆ ಉತ್ತರ ಪ್ರಾಯದಲ್ಲಿ ಮುಟ್ಟು ನಿಂತು ಹೋದಂತಹ ಸಮಯದಲ್ಲಿ 90 ವರ್ಷ ದಾಟಿದ ಆ ಸಾರಳಿಗೆ ಮಗು ಆಗಲಿಕ್ಕೆ ಸಾಧ್ಯವಿದೆಯೋ? ಸಾಧ್ಯವಿಲ್ಲ. ಆದರೆ ಪವಿತ್ರ ಆತ್ಮರ ಸಾರಳಿ ಬಂದಾಗ ಶರೀರವನ್ನು ಪರಿವರ್ತನೆಗೊಳಿಸಿ ಹೊಸ ಶರೀರವನ್ನಾಗಿ
ಸಾರಳಿಗೆ ಮಗುವನ್ನು ಇರುವಂತೆ ಮಾಡಿದ ಆ ಪವಿತ್ರ ಆತ್ಮರು ಈ ರೊಟ್ಟಿಯ ರೂಪದಲ್ಲಿದ್ದಾರೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಪವಿತ್ರ ಆತ್ಮರ ಶಕ್ತಿ ರೊಟ್ಟಿಯ ರೂಪದಲ್ಲಿದ್ದ ಪ್ರಭು ಯೇಸುವಿನಲ್ಲಿದೆ. ಪ್ರೈಸ್ ದಿ ಲಾರ್ಡ್. ಅಂತ ಯೇಸುವಿನ ಮುಂದೆ ನಾವು ಕುಳಿತುಕೊಂಡಿದ್ದೇವೆ. ಇನ್ನೊಂದು, ಯೇಸು ಸ್ವಾಮಿ ಸತ್ತ ಲಾಜರನಿಗೆ ಸತ್ತು ಆ ದೇಹ ಎಲ್ಲ ಕೊಳೆತು ಹೋಗ್ತಾರೆ. ಯೇಸು ಸ್ವಾಮಿ ಹೇಳ್ತಾರೆ, ಲಾಜರನೇ ಹೊರಗೆ ಬಾ. ಪವಿತ್ರ ಆತ್ಮ ಶಕ್ತಿ ಎಲ್ಲಿ ಹೋಗ್ತದೆ? ಲಾಜರ್ನ ಶರೀರಕ್ಕೆ ಹೋಗಿ ಆ ಶರೀರಕ್ಕೆ ಜೀವ ಬರುತ್ತದೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅಂತ ಅದ್ಭುತಗಳನ್ನು ಮಾಡುವಂತ ಜೀವಂತ ದೇವರ ಮುಂದೆ ನಾವು ಕುಳಿತುಕೊಂಡಿದ್ದೇವೆ. ಇಲ್ಲಿದ್ದ ಎಲ್ಲ ಸಹೋದರ ಸಹೋದರಿಯರು, ಇದನ್ನು ಕಾಣುತ್ತಿರುವಂತಹ ಲೈವ್ನಲ್ಲಿರುವಂತಹ ಎಲ್ಲ ಕುಟುಂಬಗಳು ಈ ವೇಳೆಯಲ್ಲಿ ದೇವರಲ್ಲಿ ಪ್ರಾರ್ಥಿಸಲಿ. ನಿಮ್ಮೆಲ್ಲ ಕಷ್ಟಗಳು, ನಿಮ್ಮೆಲ್ಲ ನೋವುಗಳು, ನಿಮ್ಮೆಲ್ಲ ಕೊರತೆಗಳು, ನಿಮ್ಮಲ್ಲಿರುವಂಥ ಎಲ್ಲ ಅಸ್ವಸ್ಥಗಳು, ಬಲಹೀನಗಳು ಸರ್ವೇಶ್ವರ ಸ್ವಾಮಿಗೆ ನೀವು ಸಮರ್ಪಿಸಿರಿ. ರೊಟ್ಟಿಲಿರುವಂಥ ಜೀವಂತ ದೇವರ ಕರಗಳಿಗೆ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಸಮರ್ಪಿಸಿರಿ. ಲೂಕನ ಶುಭ ಸಂದೇಶ 1ನೇ ಅಧ್ಯಾಯ ವಾಕ್ಯ 37 ಹೇಳ್ತಾರೆ, ಮನುಷ್ಯರಿಗೆ ಅಸಾಧ್ಯವಾದದ್ದು ದೇವರಿಗೆ ಸಾಧ್ಯ. ಜೆರೆಮಿಯ 32:27 ಹೇಳ್ತಾರೆ, ನಾನು ಸರ್ವೇಶ್ವರ, ನರ ಪ್ರಾಣಿಗಳಿಗೆ ನಾನು ದೇವರು, ನನಗೆ ಅಸಾಧ್ಯ ಎಂಬುದು ಯಾವುದಿದೆ? ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ನನಗೆ ಅಸಾಧ್ಯ ಎಂಬುದು ಯಾವುದಿದೆ? ಒಂದು ನಿಮಿಷ ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ. ನಮ್ಮ ಕಣ್ಣುಗಳನ್ನು ಮುಚ್ಚಿ ರೊಟ್ಟಿಯ ರೂಪದಲ್ಲಿದ್ದ ಪ್ರಭು ಯೇಸುವಿನ ಕರಗಳಿಗೆ ನಮ್ಮೆಲ್ಲ ಬಲಹೀನತೆಗಳನ್ನು, ನಮ್ಮೆಲ್ಲ ಕುಂದುಕೊರತೆಗಳನ್ನು, ನಮ್ಮಲ್ಲಿರುವಂಥ ಎಲ್ಲ ಅಸ್ವಸ್ಥತೆಗಳನ್ನು, ನಮ್ಮಲ್ಲಿರುವಂಥ ಎಲ್ಲ ರೋಗಗಳನ್ನು, ನಮಗೆ ಏನು ಬೇಕು ಅದನ್ನೆಲ್ಲವನ್ನು ಕೊಡಲು ಯೇಸು ಸ್ವಾಮಿ ಈ ರೊಟ್ಟಿಯ ರೂಪದಲ್ಲಿ ಇಲ್ಲಿಗೆ ಬಂದಿದ್ದಾರೆ. ಸಿಸ್ಟರ್ ಪೌಸ್ತರಿಗೆ ಯೇಸು ಸ್ವಾಮಿ ಹೇಳ್ತಾರೆ, ನಾನು ಈ ರೊಟ್ಟಿಯ ರೂಪದಲ್ಲಿ ಬಂದದ್ದು ಅನೇಕ ಕೃಪಾ ವರಗಳನ್ನು ಹಿಡಿದುಕೊಂಡು ನಾನು ಇಲ್ಲಿಗೆ ಬಂದಿದ್ದೇನೆ. ಅನೇಕ ಕೃಪಾ ವರಗಳನ್ನು ತೆಗೆದುಕೊಂಡು ಯೇಸು ಸ್ವಾಮಿ ಈ ರೊಟ್ಟಿಯ ರೂಪದಲ್ಲಿ ಇಲ್ಲಿಗೆ ಬಂದಿದ್ದಾರೆ. ನೀವು ನಿಮ್ಮನ್ನೇ ಸಮರ್ಪಿಸಿ ಯೇಸುವಿನ ಕೈಗೆ ಕೊಡುವಾಗ ಯೇಸು ನಿಮ್ಮ ಸಮಸ್ಯೆಗಳನ್ನು ಈ ಗೀತೆಯ ಮುಖಾಂತರ ನಿಮಗೆ ಸೌಖ್ಯವನ್ನು ಕೊಡುತ್ತಾರೆ, ನಿಮಗೆ ಶಕ್ತಿಯನ್ನು ಕೊಡುತ್ತಾರೆ, ನಿಮಗೆ ಆರೋಗ್ಯವನ್ನು ಕೊಡುತ್ತಾರೆ. ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಯೇಸು ಸ್ವಾಮಿ ಈ ಗೀತೆಯ ಮುಖಾಂತರ, ಆತ್ಮರ ಶಕ್ತಿಯ ಮುಖಾಂತರ ನಿಮಗೆ ಬಿಡುಗಡೆಗೊಳಿಸುತ್ತಾರೆ. ಪ್ರೈಸ್ ದಿ ಲಾರ್ಡ್. ಎಲ್ಲರೂ ನಿಮ್ಮ ಕರಗಳನ್ನು ಹೃದಯದಲ್ಲಿಟ್ಟು ಪವಿತ್ರಾತ್ಮರ ಅಭಿಷೇಕಕ್ಕಾಗಿ ಸಮಯದಲ್ಲಿ ಪ್ರಾರ್ಥಿಸೋಣ. ನನ್ನ ಜೀವನದಲ್ಲಿ, ನನ್ನ ವೇದನೆಯಲ್ಲಿ ನನಗೆ ಯಾರೂ ಇಲ್ಲ ಎಂದು ನೋವಿನಲ್ಲಿರುವ ಪ್ರತಿಯೊಬ್ಬರು ಪ್ರಭು ದೇವರಿಗೆ ನಮ್ಮನ್ನು ನಾವು ಸಮರ್ಪಿಸೋಣ. ಪ್ರಭು ಯೇಸು ಹೇಳಿದ್ದಾರೆ, ತಾಯಿ ನಿನ್ನ ಮರೆತರು, ತಂದೆ ನಿನ್ನ ತೊರೆದರು, ಬಂಧು ಬಳಗವೇ ನಿನ್ನನ್ನು ತೊರೆದರು, ಸರಿದರು, ನಾನೆಂದು ನಿನಗೆ ಕೈ ಬಿಡಲ್ಲ. ಈ ಗೀತೆ ಮುಖಾಂತರ ನನ್ನ ಹತ್ತಿರವೇ ಯೇಸುವೇ, ನಿನ್ನನ್ನು ನಾನು ಎಂದು ಬಿಟ್ಟು ಬಾಳಲಾರನು ಎಂಬುದಾಗಿ ದೃಢ ಮನಸ್ಸಿನಿಂದ ನಾವೆಲ್ಲರೂ ಸೇರಿ ಈ ಗೀತೆ ಮುಖಾಂತರ ನಾವು ಕಣ್ಣುಗಳನ್ನು ಮುಚ್ಚುತ್ತಾ, ಪ್ರಭು ಯೇಸು ನಿಮ್ಮ ಮನಸ್ಸಿನಲ್ಲಿ, ಮಗಳೇ ಮಗನೇ ನಾನು ನಿನ್ನೊಂದಿಗೆ ಇರುತ್ತೇನೆ ಎಂದು ಈ ಸಮಯದಲ್ಲಿ ಮಾತನಾಡಲಿದ್ದಾರೆ. ಆದ್ದರಿಂದ ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಭು ಯೇಸುವಿನ ವಾಕ್ಯಗಳನ್ನು ಈ ಗೀತೆ ಮುಖಾಂತರ ನಾವು ಆಲಿಸಿ ಧ್ಯಾನಿಸಿ ಪ್ರಭು ದೇವರ ವಾಣಿಯನ್ನು ನಾವು ನಮ್ಮ ಕಿವಿಯಲ್ಲಿ ಕೇಳೋಣ. ನಾವೆಲ್ಲ ಕಣ್ಣುಗಳನ್ನು ಮುಚ್ಚೋಣ. ನಿನ್ನ
ನನ್ನ ಹತ್ತಿರವಿರು ಓ ಯೇಸುವೇ, ನಿನ್ನನ್ನು ಬಿಟ್ಟು ಬಾಳಲಾರೆನು. ನಿನ್ನನ್ನು ಬಿಟ್ಟು ಬಾಳಲಾರೆನು. ಕತ್ತಲೆಯ ಸಮಯದಿ ಬೆಳಕಾಗಿರು, ಮರಣದ ಸಮಯದಿ ಜೀವವಾಗಿರು. ಸಮಯದಿ ಜೀವವಾಗಿರು. ಹತ್ತಿರವಿರು ಓ ಯೇಸುವೇ, ನಿನ್ನನ್ನು ಬಿಟ್ಟು ಬಾಳಲಾರೆನು. ಕಣ್ಣೀರಿನ ಸಮಯದಿ ತಾಯಿಯಾಗಿರು, ಸಾಲದ ಸಮಯದಿ ತಂದೆಯಾಗಿರು. ಕಣ್ಣೀರಿನ ಸಮಯ ತಾಯಿಯಾಗಿರು, ಸಾಲದ ಸಮಯ ತಂದೆಯಾಗಿರು. ಕಣ್ಣೀರಿನ ಸಮಯದಿ ತಾಯಿಯಾಗಿರು, ಸಾಲದ ಸಮಯದಿ ತಂದೆಯಾಗಿರು.
ಹತ್ತಿರವಿರು ಓ ಯೇಸುವೆ, ನಿನ್ನನ್ನು ಬಿಟ್ಟು ಬಾಳಲಾರೆನು. ಸರ್ವಸ್ವವು ನೀನೇ ಏಸಪ್ಪ. ತಂದೆ ನೀನಪ್ಪ, ನನ್ನ ತಾಯಿ ನೀನಪ್ಪ, ನನ್ನ ಸರ್ವಸ್ವವು ನೀನೇ ಏಸಪ್ಪ. ಕುಳಿತುಕೊಳ್ಳಿ. ನಮ್ಮಲ್ಲಿ ಹಲವಾರು ಮಂದಿ ನನ್ನನ್ನು ಪ್ರೀತಿಸುವರು ಯಾರೂ ಇಲ್ಲ, ನನಗೆ ಯಾರೂ ಇಲ್ಲ, ಒಬ್ಬರು ಕೂಡ ನಾನು ಪ್ರೀತಿಸುವುದಿಲ್ಲ, ನನ್ನ ತಂದೆ ತಾಯಿ ಅಣ್ಣ ತಮ್ಮ ಸಹೋದರರು ಯಾರು ಕೂಡ ನಾನು ಪ್ರೀತಿಸುವುದಿಲ್ಲ ಎಂದು ಅನೇಕರು ಭಾವಿಸಿರಬಹುದು. ಆದರೆ ಯೇಸು ಸ್ವಾಮಿ ಹೇಳ್ತಾರೆ, ಯೆಶಾಯನ ಪ್ರವಾದಿ 41ನೇ ಅಧ್ಯಾಯ ವಾಕ್ಯ 10ರಲ್ಲಿ ಹೇಳ್ತಾರೆ, ಹೆದರಬೇಡ, ನಾನಿದ್ದೆ ನನ್ನ ಜೊತೆಗೆ, ಭಯಭ್ರಾಂತನಾಗಬೇಡ, ನಾನೇ ದೇವರು, ನಿನಗೆ ನಾನು ಶಕ್ತಿಯನ್ನು ನೀಡುವೆ, ನಿನಗೆ ನಾನು ಸಹಾಯ ಮಾಡುವೆ, ನನ್ನ ವಿಜಯದ ಹಸ್ತ ಅದರ ಆಧಾರ ನಿನ್ನ ಮೇಲೆ ಇದೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಹೆದರಬೇಡ, ಭಯಪಡಬೇಡ, ಭಯಭ್ರಾಂತನಾಗಬೇಡ, ನಾನೇ ನಿನ್ನ ಜೊತೆಗಿದ್ದೇನೆ, ನಾನು ನಿನಗೆ ಶಕ್ತಿ ನೀಡುವೆ, ಆಧಾರ ನೀಡುವೆ, ನನ್ನ ವಿಜಯದ ಹಸ್ತ ನಿನ್ನ ಮೇಲಿದೆ. ಪ್ರೈಸ್ ದಿ ಲಾರ್ಡ್. ಇದು ದೇವರು ಕೊಟ್ಟಂತ ವಾಗ್ದಾನ, ನಮಗೆ ದೇವರು ಕೊಟ್ಟಂತ ವಾಗ್ದಾನವಾಗಿದೆ. ಹೆದರಬೇಡ, ಭಯಪಡಬೇಡ. ಯಾರು ಕೂಡ ನಿನ್ನನ್ನು ಪ್ರೀತಿಸಿಲ್ಲದ್ರೆ, ಗಂಡ ಪ್ರೀತಿಸಿರ್ಬೋದು, ಹೆಂಡತಿ ಪ್ರೀತಿಸಿರ್ಬೋದು, ಮಕ್ಕಳು ನಿನ್ನ ಪ್ರೀತಿಸಿರ್ಬೋದು, ತಂದೆ ತಾಯಿಗಳು ನಿನ್ನ ಪ್ರೀತಿಸಿ ತೊರೆದಿರ್ಬೋದು, ಆದರೆ ಯೇಸು ಸ್ವಾಮಿ ಹೇಳ್ತಾರೆ, ನಾನೇ ನಿನ್ನ ಜೊತೆಗೆ ಇದ್ದೇನೆ. ಪ್ರೈಸ್ ದಿ ಲಾರ್ಡ್. ಯೆಶಾಯ ಪ್ರವಾದಿ 43ನೇ ಅಧ್ಯಾಯ ವಾಕ್ಯ 10 ಹೇಳ್ತದೆ, ಈಗಾಗಲೇ ಬ್ರದರ್ ಹೇಳಿದರು, ನೀನು ಜಲರಾಶಿಯನ್ನು ದಾಟುವಾಗ ಆ ಜಲರಾಶಿಯು ನಿನ್ನನ್ನು ಮುಳುಗಿಸದು, ನೀನು ಬೆಂಕಿಯ ಮೇಲೆ ನಡೆದಾಡುವಾಗ ಆ ಬೆಂಕಿ ನಿನ್ನನ್ನು ಸುಡದು. ಪ್ರೈಸ್ ದಿ ಲಾರ್ಡ್. ಎಂದರೆ ಯಾವುದೇ ಕಷ್ಟಗಳು ಬಂದರೆ, ಯಾವುದೇ ನೋವುಗಳು ಬಂದರೆ, ಆ ಎಲ್ಲ ಕಷ್ಟಗಳಿಂದಲೂ ಆ ಎಲ್ಲ ನೋವುಗಳಿಂದಲೂ ದೇವರು ನಿನ್ನನ್ನು ಕಾಪಾಡುತ್ತಾರೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ನಾನೇ ಇರುವೆ ನಿನ್ನ ಸಂಗಡ. ನೀನು ಆ ಜಲರಾಶಿಯನ್ನು ದಾಟುವಾಗ, ಆ ಕಷ್ಟಗಳನ್ನು ದಾಟುವಾಗ, ಆ ನೋವುಗಳನ್ನು ದಾಟುವಾಗ, ನಿನ್ನನ್ನೆಲ್ಲರೂ ತೊರೆದು ಬಿಟ್ಟರು, ನಾನು ನಿನ್ನನ್ನು ತೊರೆಯುವುದಿಲ್ಲ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ನೀನು ಆ ಬೆಂಕಿ ಮೇಲೆ ನಡೆಯುವಾಗ, ಕಷ್ಟಗಳ ಮೇಲೆ ನಡೆಯುವಾಗ, ಆ ಆಪತ್ತು ವಿಪತ್ತುಗಳ ಮೇಲೆ ನಡೆಯುವಾಗ, ಎಲ್ಲರೂ ನಿನ್ನನ್ನು ಏಳಿಸಿದಾಗ,
ಎಲ್ಲರೂ ನಿನ್ನನ್ನು ಕೈ ಬಿಟ್ಟಾಗ ನಾನು ನಿನ್ನನ್ನು ಕೈ ಬಿಡುವುದಿಲ್ಲ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ, ಯೇಸುವೇ ಸ್ತೋತ್ರ. ಇವತ್ತು ಎಷ್ಟೋ ಮಂದಿ ಸಾಲದ ಸುಳಿಯಲ್ಲಿ ಸಿಲುಕಿ, ಅನೇಕ ತಂದೆ ತಾಯಿಗಳಿಂದ ದೂರ ಹೋಗಿ, ಅನೇಕ ಕಷ್ಟಗಳಿಗೆ ಸಿಲುಕಿ ಇವತ್ತು ಆತ್ಮಹತ್ಯೆ ಮಾಡಿಕೊಳ್ಳುವವರಿದ್ದಾರೆ. ಸಾವಿರಾರು ಯುವಕರು ಇವತ್ತು ಯುವತಿಯರು ಸಾಲದ ಸುಳಿಯಲ್ಲಿ ಸಿಲುಕಿ ಕೆಲಸವಿಲ್ಲದೆ ಆತ್ಮಹತ್ಯೆ ಮಾಡ್ತಾರೆ. ಯೇಸು ಸ್ವಾಮಿ ಹೇಳ್ತಾರೆ, ಭಯಪಡಬೇಡ, ಹೆದರಬೇಡ. ನೀನು ಎಷ್ಟೇ ಕಡು ಪಾಪಿಯಾಗಿದ್ದರೂ ನೀನು ನನ್ನ ಬಳಿಗೆ ಬಾ, ನಾನು ನಿನ್ನನ್ನು ಪ್ರೀತಿಸ್ತೇನೆ, ನಾನು ನಿನಗೆ ಸಹಾಯಹಸ್ತವನ್ನು ನೀಡುತ್ತೇನೆ. ವೈದ್ಯರು ನೀನು ಸಾಯುತ್ತಿ, ನಿನಗೆ ಇನ್ನು ಮದ್ದು ಇಲ್ಲ, ಔಷಧ ಇಲ್ಲ ಎಂದು ಹೇಳಿದಾಗ ಯೇಸು ಸ್ವಾಮಿ ಹೇಳ್ತಾರೆ, ಬಾ. ನಾವು 2 ಅರಸುಗಳು ನಾವು ಅಧ್ಯಾಯವನ್ನು ಓದುವಾಗ ಯೆಶಾಯ ಪ್ರವಾದಿ ಹತ್ರ ಯೇಸು ಸ್ವಾಮಿ ಹೇಳ್ತಾರೆ, ಯೆಶಾಯ ಪ್ರವಾದಿನೇ, ನೀನು ಇಜಾಕಿಯ ಹತ್ರ ಹೋಗು, ಇಜಾಕ್ಯ ಹತ್ರ ಹೋಗು, ಅವನು ಸಾಯಬೇಕಾಗಿದೆ, ಅವನಿಗೆ ಹೋಗಿ ಹೇಳು, ನೀನು ನಾಳೆ ಸಾಯುತ್ತಿ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಯೆಶಾಯ ಪ್ರವಾದಿ ಹೋಗಿ ಎಜೆಕಿಯ ಹತ್ರ ಹೇಳ್ತಾರೆ, ಎಜೆಕಿಯ ನೀನು ನಾಳೆ ಸಾಯುತ್ತಿ, ನಿನ್ನೆಲ್ಲ ಸಂಸ್ಕಾರದ ಮಣ್ಣು ತಯಾರು ಮಾಡುತ್ತೇಳಿ. ಎಜೆಕಿಯ ಪ್ರವಾದಿ ತಕ್ಷಣ ನನ್ನ ಮುಖವನ್ನು ಗೋಡೆಗಳಿಗೆ ತಿರುಗಿಸ್ತಾನೆ, ಸ್ವಾಮಿ ದೇವರೇ, ನಾನೇನು ತಪ್ಪು ಮಾಡಿದೆ, ನಾನು ಒಳ್ಳೆಯದನ್ನೇ ಮಾಡಿದ್ದೇನೆ, ಇನ್ನೂ ಕೂಡ ನನಗೆ ಬದುಕಬೇಕು, ನನ್ನ ಆಯುಸ್ಸನ್ನು ಹೆಚ್ಚಿಸು ಸ್ವಾಮಿ ಅಂತ ಕೂಗಿ ಆ ಗೋಡೆಗೆ ಮುಖ ಮಾಡಿ ಸರ್ವೇಶ್ವರ ಸ್ವಾಮಿಯಲ್ಲಿ ಬೇಡಿಕೊಳ್ಳುತ್ತಾನೆ. ಯೆಶಾಯ ಪ್ರವಾದಿ ಇಜೆಕಿಯ ಹತ್ರ ಹೇಳಿ ಸೀದಾ ಹೋಗುತ್ತಾನೆ. ಆ ಕೊಟ್ಟಾರದ ಆ ಭವನದ ಮಧ್ಯಕ್ಕೆ ಬಂದಾಗ ಸರ್ವೇಶ್ವರ ಸ್ವಾಮಿ ಹೇಳ್ತಾರೆ, ಅವನ ಪ್ರಾರ್ಥನೆಯನ್ನು ನಾನು ಕೇಳಿದ್ದೇನೆ, ಹಿಂದಿರುಗಿ ನೀನು ಹೋಗು, ಅವನಿಗೆ ಹೇಳು, ನಿನ್ನ ಆಯುಷನ್ನು 15 ವರ್ಷ ನಾನು ಕೂಡಿಸಿದ್ದೇನೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ದೇವರಿಗೆ ಅಸಾಧ್ಯವಾದ ಯಾವುದು ಕೂಡ ಇಲ್ಲ. ಇದನ್ನು ಕಾಣುತ್ತಿರುವ, ನೋಡುತ್ತಿರುವ, ಇಲ್ಲಿ ಕುಳಿತುಕೊಂಡಿರುವ ಪ್ರತಿಯೊಬ್ಬರು ಪರಪ್ರಸಾದಲ್ಲಿರುವ ಯೇಸುವಿನಲ್ಲಿ ನಿಮ್ಮ ಎಲ್ಲ ಕಷ್ಟಗಳನ್ನು, ನಿಮ್ಮೆಲ್ಲ ನೋವುಗಳನ್ನು ತೋಡಿಕೊಳ್ಳಿರಿ. ದೇವರಿಗೆ ಅಸಾಧ್ಯ ಒಂದು ಯಾವುದೂ ಇಲ್ಲ. ದೇವರು ತನ್ನ ದೂತರನ್ನು ಕಳುಹಿಸಿ ನಿಮ್ಮನ್ನು ಗುಣಪಡಿಸ್ತಾರೆ, ಸೌಖ್ಯಪಡಿಸ್ತಾರೆ. ನಿಮ್ಮೆಲ್ಲ ಆಕಾಂಕ್ಷೆಗಳನ್ನು ಸರ್ವೇಶ್ವರನ ಕರಗಳಿಗೆ ಒಪ್ಪಿಸಿರಿ. ಎಜೆಕಿಯೇಲ್ ಪ್ರವಾದಿ 37ನೇ ಅಧ್ಯಾಯದಲ್ಲಿ ನಾವು ಓದುವಾಗ ಸರ್ವೇಶ್ವರ ಸ್ವಾಮಿಯ ಆತ್ಮ ಎಜೆಕಿಯೇಲ್ ಪ್ರವಾದಿಗೆ ಹೇಳುತ್ತಾರೆ, ಎಜೆಕಿಯೇಲ್, ನೀನು ಆ ಕಣಿವೆಗೆ ಹೋಗು, ಅಲ್ಲಿ ಒಣ ಎಲುಬುಗಳಿವೆ. ಯಾವುದು? ಸತ್ತ ಒಣ ಎಲುಬುಗಳಿವೆ. ಆ ಒಣ ಎಲುಬುಗಳಿಗೆ ನೀನು ಹೋಗಿ ಶ್ವಾಸವನ್ನು ಊದು ಅಂತೇಳಿ. ಎಜೆಕಿಯೇಲ್ ಪ್ರವಾದಿ ಜೊತೆಗೆ ಯಾರಿದ್ರು? ಸರ್ವೇಶ್ವರನ ಆತ್ಮ ಇತ್ತು, ದೇವರ ಶಕ್ತಿ ಇತ್ತು. ಎಜೆಕಿಯೇಲ್ ಪ್ರವಾದಿ ಕಣಿವೆಗೆ ಹೋಗ್ತಾನೆ. ಅಲ್ಲಿ ಹೋಗಿ ಸರ್ವೇಶ್ವರ ಸ್ವಾಮಿಯ ಆ ಆತ್ಮ ಎಜೆಕಿಯೇಲ್ ಪ್ರವಾದಿಯ ಮುಖಾಂತರ ಮಾತಾಡ್ತಾರೆ, ಇಗೋ ನಾನು ನಿಮ್ಮೊಳಗೆ ನನ್ನ ಶ್ವಾಸವನ್ನು ಊದುವೆನು, ನೀವು ಬದುಕುವಿರಿ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಸತ್ತು ಕೊಳೆತು ಒಣಗಿದ ಎಲುಬುಗಳಿಗೆ ಎಜೆಕಿಯೇಲ್ ಪ್ರವಾದಿಗೆ ಹೇಳ್ತಾರೆ, ಸರ್ವೇಶ್ವರ ಆತ್ಮ ಹೇಳ್ತಾರೆ, ನೀವು ಬದುಕುವಿರಿ, ನಾನು ನನ್ನ ಶ್ವಾಸವನ್ನು ಊದುವೆನು, ನಾನು ನಿಮ್ಮ ಮೇಲೆ ನರಗಳನ್ನು ಹಬ್ಬಿಸಿ ಮಾಂಸವನ್ನು ಹರಡಿ ಚರ್ಮವನ್ನು ಓದಿಸಿ ನಿಮ್ಮಲ್ಲಿ ಶ್ವಾಸವನ್ನು ತುಂಬುವೆನು, ಆಗ ನೀವು ಬದುಕಿ ನಾನೇ ಸರ್ವೇಶ್ವರ ಎಂದು ನಿಮಗೆ ನೀವು ತಿಳಿದುಕೊಳ್ಳುವಿರಿ. ಪ್ರೈಸ್ ದ ಲಾರ್ಡ್. ದೇವರಿಗೆ ಅಸಾಧ್ಯವಾದ್ರೆ ಏನಾದ್ರೂ ಇದೆಯಾ? ಯಾವುದು ಕೂಡ ಇಲ್ಲ. ನಿಮ್ಮ ಸಾಲ, ನಿಮ್ಮ ಕಷ್ಟ, ನಿಮ್ಮ ನೋವುಗಳು, ನಿಮ್ಮ ರೋಗಗಳು, ಅಸಾಧ್ಯವಾದಂತಹ ರೋಗಗಳು, ಗುಣ ಹೊಂದಲು ಸಾಧ್ಯವಿಲ್ಲಂತಹ ರೋಗಗಳನ್ನು ಗುಣಪಡಿಸುವ ಶಕ್ತಿ ಸರ್ವೇಶ್ವರರಿಂದ ಹೊರಡುತ್ತದೆ, ಪರಮ ಪ್ರಸಾದದಿಂದ ಹೊರಡುತ್ತದೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಯಾರು ಕೂಡ ನಿಮ್ಗೆ ಹೇಳಿರ್ಬೋದು, ನೀನು ಬದುಕುವುದಿಲ್ಲ, ನಿನ್ನ ರೋಗ ಗುಣ ಹೊಂದುವುದಿಲ್ಲ, ನಿನ್ನ ಸಾಲ ತೀರುವುದಿಲ್ಲ, ನಿಮಗೆ ಹೇಳಿರ್ಬೋದು. ಆದರೆ ಸರ್ವೇಶ್ವರ ಸ್ವಾಮಿ ಹೇಳ್ತಾರೆ, ನಾನೇ ನಿನ್ನ ಜೊತೆಗಿದ್ದೇನೆ, ನಿನಗೆ ನನ್ನ ಶಕ್ತಿಯನ್ನು ಕೊಡುವೆ, ನಿನ್ನನ್ನು ನಾನು ಗುಣಪಡಿಸುವೆ, ನಿನ್ನ ಕೈ ಹಿಡಿದು ನಾನು ಮುನ್ನಡೆಸುವೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಯೇಸುವೇ ವಂದನೆ,
ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ, ಯೇಸುವೆ ಸ್ತೋತ್ರ. ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ. ಸರ್ವೇಶ ನಮ್ಮ ಎಲ್ಲ ಕೋರಿಕೆಗಳನ್ನು, ಬೇಡಿಕೆಗಳನ್ನು, ನಮ್ಮೆಲ್ಲ ಆಶೆ ಆಕಾಂಕ್ಷೆಗಳನ್ನು ಪರಮಪ್ರಸಾದದಲ್ಲಿರುವ ಯೇಸುವಿನ ಕರಳಿ ನಾವು ಸಮರ್ಪಿಸೋಣ. ಒಂದು ನಿಮಿಷ ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು ಸರ್ವೇಶ್ವರ ಆತ್ಮನಲ್ಲಿ ಮಾತನಾಡಲು ನಾವು ನಮ್ಮನ್ನೇ ಸಮರ್ಪಿಸೋಣ. ಎಲ್ಲರೂ ಚಪ್ಪಾಳೆ ತಟ್ಟು ಸಂತೋಷದಿಂದ Oh
ಒಣೆಯುವಿಗೆ ಶ್ವಾಸ ಬಂದಂತೆ ನನ್ನ ಎಲುಬಿಗೆ ಶ್ವಾಸ ತುಂಬಿರಿ ಒಣೆಯುವಿಗೆ ಸ್ಪರ್ಶ ಬಂದಂತೆ ನನ್ನ ಎಲುಬಿಗೆ ಶ್ವಾಸ ತುಂಬಿರಿ ಒಣ ಎಲುಬಿಗೆ ಸ್ಪರ್ಶ ಬಂದಂತೆ ನನ್ನ ಎಲುಬಿಗೆ ಶ್ವಾಸ ತುಂಬಿರಿ ಎನ್ನುವ ನನ್ನೊಂದಾಗಲಿ ದುಡಿಯುವೆನು ಯೇಸುಗಾಗಿ ಬಾಳುವೆನು ಯೇಸುಗಾಗಿ ದುಡಿಯುವೆನು ನಾ ಯೇಸುಗಾಗಿ ಬಾಳುವೆನು ಯೇಸುಗಾಗಿ ಕೃಪೆಗಳು ಹೆಚ್ಚಾಗಲಿ ಕೃಪೆಗಳು ಹೆಚ್ಚಾಗಲಿ ನನ್ನಾತ್ಮವು ನಡೆಯಲಿ ಹಳೆಯ ಸ್ವಭಾವ ಎಲ್ಲರಿಗೂ ನೂತನ ಸ್ವಭಾವ ನನ್ನಲ್ಲಿ ಉಂಟಾಗಲಿ ಹಳೆಯ ಸ್ವಭಾವ ಎಲ್ಲರಿಗೂ ಹೋಗಲಿ ನೂತನ ಸ್ವಭಾವ ನನ್ನಲ್ಲಿ ಉಂಟಾಗಲಿ ಹಳೆಯ ಸ್ವಭಾವ ಎಲ್ಲರಿಗೂ ಹೋಗಲಿ ನೂತನ ಸ್ವಭಾವ ನನ್ನಲ್ಲಿ ಉಂಟಾಗಲಿ ಹಳೆಯ ಸ್ವಭಾವ ಎಲ್ಲರಿಗೂ ಹೋಗಲಿ ನೂತನ ಸ್ವಭಾವ ನನ್ನಲ್ಲಿ ಉಂಟಾಗಲಿ ದೇವರ ಅನುಭವವೇ ನನ್ನಲ್ಲಿ ಉಂಟಾಗಲಿ ದೇವರ ಅನುಭವವೇ ನನ್ನಲ್ಲಿ ಉಂಟಾಗಲಿ ನೈಜ ಸ್ವಭಾವ ಅದು ದೈವ ಸ್ವಭಾವ ಮಾನವ ಸ್ವಭಾವ ಪರಿಶುದ್ಧ ಸ್ವಭಾವ ನೈಜ ಸ್ವಭಾವ ಅದು ದೈವ ಸ್ವಭಾವ ಮಾನವ ಸ್ವಭಾವ ಪರಿಶುದ್ಧ ಸ್ವಭಾವ ನೈಜ ಸ್ವಭಾವ ಅದು ದೈವ ಸ್ವಭಾವ ಮಾನವ ಸ್ವಭಾವ ಪರಿಶುದ್ಧ ಸ್ವಭಾವ ನೈಜ ಸ್ವಭಾವ ಅದು ದೈವ ಸ್ವಭಾವ ಪಾವನ ಸ್ವಭಾವ ಅದು ಪರಿಶುದ್ಧ ಸ್ವಭಾವ ನೈಜ ಸ್ವಭಾವ ಅದು ದೈವ ಸ್ವಭಾವ ಪಾವನ ಸ್ವಭಾವ ಪರಿಶುದ್ಧ ಸ್ವಭಾವ ನೈಜ ಸ್ವಭಾವ ಅದು ದೈವ ಸ್ವಭಾವ ಪಾವನ ಸ್ವಭಾವ ಅದು ಪರಿಶುದ್ಧ ಸ್ವಭಾವ ನೈಜ ಸ್ವಭಾವ ಅದು ದೈವ ಸ್ವಭಾವ ಪಾವನ ಸ್ವಭಾವ ಪರಿಶುದ್ಧ ಸ್ವಭಾವ ನೈಜ ಸ್ವಭಾವ ಅದು ದೈವ ಸ್ವಭಾವ ಪಾವನ ಸ್ವಭಾವ ಪರಿಶುದ್ಧ ಸ್ವಭಾವ ನೈಜ ಸ್ವಭಾವ ಅದು ದೈವ ಸ್ವಭಾವ ಪಾವನ ಸ್ವಭಾವ ಪರಿಶುದ್ಧ ಸ್ವಭಾವ ನೈಜ ಸ್ವಭಾವ ಅದು ದೈವ ಸ್ವಭಾವ ಪಾವನ ಸ್ವಭಾವ ಪರಿಶುದ್ಧ ಸ್ವಭಾವ ನೈಜ ಸ್ವಭಾವ ಅದು ದೈವ ಸ್ವಭಾವ ಪಾವನ ಸ್ವಭಾವ ಪರಿಶುದ್ಧ ಸ್ವಭಾವ ನೈಜ ಸ್ವಭಾವ ಅದು ದೈವ ಸ್ವಭಾವ ಪಾವನ ಸ್ವಭಾವ ಪರಿಶುದ್ಧ ಸ್ವಭಾವ ನೈಜ ಸ್ವಭಾವ ಅದು ದೈವ ಸ್ವಭಾವ ಪಾವನ ಸ್ವಭಾವ ಪರಿಶುದ್ಧ ಸ್ವಭಾವ ನೈಜ ಸ್ವಭಾವ ಅದು ದೈವ ಸ್ವಭಾವ ಪಾವನ ಸ್ವಭಾವ ಪರಿಶುದ್ಧ ಸ್ವಭಾವ ನೈಜ ಸ್ವಭಾವ ಅದು ದೈವ ಸ್ವಭಾವ ಪಾವನ ಸ್ವಭಾವ ಪರಿಶುದ್ಧ ಸ್ವಭಾವ ನೈಜ ಸ್ವಭಾವ ಅದು ದೈವ ಸ್ವಭಾವ ಪಾವನ ಸ್ವಭಾವ ಪರಿಶುದ್ಧ ಸ್ವಭಾವ ನೈಜ ಸ್ವಭಾವ ಅದು ದೈವ ಸ್ವಭಾವ ಪಾವನ ಸ್ವಭಾವ ಪರಿಶುದ್ಧ ಸ್ವಭಾವ ಯೇಸುವೇ
ನಾವು ಇಷ್ಟು ಹೊತ್ತು ದೇವರ ಸುಂದರವಾದ ಅನುಭವವನ್ನು ಅನುಭವಿಸಿದರು. ದೇವರ ಪ್ರೀತಿಯು 2 ಗಂಟೆಗಳ ಕಾಲ ಪರಿಶುದ್ಧವಾದ ಆ ಪರಮ ದಿವ್ಯ ಕಾರುಣ್ಯದಿಂದ ಇಳಿದು ನಮ್ಮೆಲ್ಲರಲ್ಲೂ ವಾಸಿಸಿದೆ. ನಾವೆಲ್ಲರೂ ಗಟ್ಟಿಯಾಗಿ ಚಪ್ಪಾಳೆ ತಟ್ಟುತ್ತಾ ಇಂದು ಜೀವಿಸುವ ದೇವರನ್ನು ನಾವು ಎಂದೆಂದೂ ಕೊಂಡಾಡೋಣ. ಈ ನಮ್ಮ ಜೀವನದ ಕೊನೆ ಉಸಿರಿರುವವರೆಗೂ ಆ ದೇವರನ್ನು ಕೊಂಡಾಡುತ್ತಾ ಕೊನೆಯ ಸ್ತುತಿಗೀತೆಯನ್ನು ನಾವು ಹಾಡುತ್ತಾ ಪರಮ ಪ್ರಸಾದದ ಅವರೆಲ್ಲರೂ ಮೊಣಕಾಲುರಿ, ಯಾರಿಗೂ ಸಾಧ್ಯವಿಲ್ಲವೋ ಅವರೆಲ್ಲರೂ ನಿಂತುಕೊಳ್ಳಿ. ನಾವೆಲ್ಲರೂ ಪರಮಪ್ರಸಾದ ಮುಂದೆ ನಾವಿದ್ದೇವೆ. ಅಸಾಧ್ಯವಾದ ಕಾರ್ಯಗಳನ್ನು ಮಾಡುವಂಥ ದೇವರು ನಮ್ಮ ದೇವರು. ನಮ್ಮ ದೇವರು ಅಗ್ನಿಗಾಗಿದ್ದಾರೆ. ನಮ್ಮ ದೇವರು ಪಾಪಿಗಳನ್ನು ಹುಡುಕಿಕೊಂಡು ಈ ಧರೆಗೆ ಬಂದಂಥ ದೇವರು. ನಮ್ಮ ದೇವರು ಪಾಪಿಗಳನ್ನು ಪ್ರೀತಿಸುವ ದೇವರು. ಪಾಪಗಳಿಗೆ ಕ್ಷಮೆಯನ್ನು ಕೊಡುವಂಥ ದೇವರು ನಮ್ಮ ದೇವರಾಗಿದ್ದಾರೆ. ಮಗನೇ, ಮಗಳೇ, ಹೆದರಬೇಡ. ನೀನು ಯಾರು ಕೈ ಬಿಟ್ಟರೂ ನಾನು ಕೈ ಬಿಡುವುದಿಲ್ಲ. ಬಲಳಿ ಬೆಂಡಾದವರೇ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ ಎಂದು ಹೇಳಿದ ದೇವರು ಈ ವೇಳೆಯಲ್ಲಿ ನಮ್ಮ ಕರಗಳನ್ನು ಮುಚ್ಚಿಕೊಂಡು ಕರಗಳನ್ನು ಜೋಡಿಸಿಕೊಂಡು ಕಣ್ಣುಗಳನ್ನು ಮುಚ್ಚಿ ನಾವು ನಮ್ಮನ್ನೇ ಯೇಸುವಿನ ಕರಗಳಿಗೆ ನಾವು ಸಮರ್ಪಿಸೋಣ. ನಾವು ನಮ್ಮ ಕುಟುಂಬದಲ್ಲಿರುವವರಿಗಾಗಿ ಒಂದು ನಿಮಿಷ ಪ್ರಾರ್ಥಿಸೋಣ. ನಾವು ಯಾರಿಗಾದರೂ ಇನ್ನೂ ಕ್ಷಮೆ ಕೊಡಲಿಕ್ಕೆ ಬಾಕಿ ಇದ್ರೆ ನಾವು ಕ್ಷಮಿಸೋಣ. ಕ್ಷಮಿಸಿದಾಗ ಇಲ್ಲಿ ಅದ್ಭುತಗಳು ನೆರವೇರಿವೆ. ಕ್ಷಮಿಸಿದಾಗ ಅದ್ಭುತಗಳು ನೆರವೇರುವಂತಹ ಈ ಪುಣ್ಯ ಸಮಯ ನಮಗೆಲ್ಲ ಪ್ರಾರ್ಥಿಸುವವರಿಗಾಗಿಯೂ ಕಷ್ಟದಲ್ಲಿರುವವರಿಗಾಗಿಯೂ ರೋಗಿಗಳಿಗಾಗಿಯೂ ನಾವು ಪ್ರಾರ್ಥಿಸೋಣ. ಇಲ್ಲಿ ಬಂದಂತಹ ಅಮೂಲ್ಯ ಸಮಯವನ್ನು ನಮಗಾಗಿ ಕೊಟ್ಟಂತಹ ಈ ಬ್ರದರ್ಗಳಿಗಾಗಿ ಅವರ ಕುಟುಂಬಕ್ಕಾಗಿ ಪ್ರಾರ್ಥಿಸೋಣ. ಸ್ನೇಹಾಲಯದ ಬೇರೆ ಬೇರೆ ಯೋಚನೆಗಳಿಗಾಗಿ ಪ್ರಾರ್ಥಿಸೋಣ. ಸ್ನೇಹಾಲಯದಲ್ಲಿರುವ ನಿವಾಸಿಗಳಿಗಾಗಿ ಪ್ರಾರ್ಥಿಸೋಣ. ನಮ್ಮ ಡಿಅಡಿಕ್ಷನ್ ಸೆಂಟರ್ನ ಕೆಲಸ ಕಾರ್ಯಗಳು ಆರಂಭವಾಗಿವೆ. ಹಣದ ಅಡಚಣೆಗಳಿವೆ, ದೇವರಿಗೆಲ್ಲ ತಿಳಿದಿದೆ. ಸಮಸ್ತ ಭೂಲೋಕದ ಸ್ವರ್ಗದ ಅಧಿಪತಿಯಾದ ತಂದೆ ಈ ವೇಳೆಯಲ್ಲಿ ಆ ಎಲ್ಲ ಸ್ಥಳವನ್ನು ಅಲ್ಲಿಯ ಕರಗಳಿಗೆ ಒಪ್ಪಿಸ್ತಾ ಇದ್ದಾನೆ. ದೇವರ ಕರುಣೆಯು ಆ ಸ್ಥಳದ ಮೇಲಿರಲಿ, ಎಲ್ಲ ಕೆಲಸ ಕಾರ್ಯಗಳನ್ನು ನೆರವೇರಿಸಲಿ. ನಾವು ಪ್ರಾರ್ಥಿಸೋಣ. ನಾವು ನಮ್ಮ ತಂದೆ ತಾಯಿಗಳಿಗಾಗಿ ಪ್ರಾರ್ಥಿಸೋಣ. ಅಣ್ಣ ತಮ್ಮಂದಿರಿಗಾಗಿ ಪ್ರಾರ್ಥಿಸೋಣ. ನಮ್ಮ ನೆರೆಹೊರೆಯವರಿಗಾಗಿ ಪ್ರಾರ್ಥಿಸೋಣ. ನಮಗೆ ಕೆಟ್ಟದ್ದು ಬಗೆದವರಿಗಾಗಿ ಪ್ರಾರ್ಥಿಸೋಣ. ನಮ್ಮನ್ನು ವಂಚಿಸಿದವರಿಗಾಗಿ ಪ್ರಾರ್ಥಿಸೋಣ. ಎಲ್ಲರನ್ನು ಕ್ಷಮಿಸೋಣ. ಈ ಕೊನೆಯ ಆಶೀರ್ವಚನವನ್ನು ದೇವರ ಕರುಣೆಯೊಂದಿಗೆ ನಾವು ಪಡೆದುಕೊಳ್ಳೋಣ. ಸುಜ್ಞಾನ ಗ್ರಂಥ 9ನೇ ಅಧ್ಯಾಯ ವಾಕ್ಯ 1ರ ಅಭಿಷೇಕವು ಈ ವೇಳೆ ಇಳಿದು ಬರಲಿ. ನಮ್ಮ ಪಿತೃಗಳ ದೇವರೇ, ದಯಾಳು ಪ್ರಭುವೇ, ನೀವೆಲ್ಲವನ್ನು ಸೃಷ್ಟಿಸಿರುವಿರಿ ನಿಮ್ಮ ವಾಕ್ಯದ ಬಲದಿಂದ. ಯೇಸುವೇ, ಈ ವೇಳೆಯಲ್ಲಿ
2000 ವರ್ಷಗಳ ಹಿಂದೆ ನೀವು ಶಿಷ್ಯರಿಗೆ ಕೊಟ್ಟಂಥ ಅಧಿಕಾರ, ಲೂಕನ ಶುಭ ಸಂದೇಶ 9ನೇ ಅಧ್ಯಾಯ 1ನೇ ವಾಕ್ಯದಲ್ಲೂ, ಮಾರ್ಕನ ಶುಭ ಸಂದೇಶ 16ನೇ ಅಧ್ಯಾಯ 16 ಮತ್ತು 17ನೇ ವಾಕ್ಯದಲ್ಲೂ, ಮತ್ತಾಯನ ಶುಭ ಸಂದೇಶವು 10ನೇ ಅಧ್ಯಾಯ 1ನೇ ವಾಕ್ಯದಲ್ಲೂ ನೀವು ಶಿಷ್ಯರಿಗೆ ಅಧಿಕಾರವನ್ನು ಕೊಟ್ಟಿದ್ದೀರಿ. ವಿಶ್ವದೆಲ್ಲಡೆಗೆ ಹೋಗಿ ಶುಭ ಸಂದೇಶವನ್ನು ಸಾರಿರಿ, ರೋಗಿಗಳನ್ನು ಗುಣಪಡಿಸಿರಿ, ದೈವಗಳನ್ನು ಬಿಡಿಸಿರಿ. ಈ ಅಧಿಕಾರದ ಬಲದಲ್ಲಿ, ಪವಿತ್ರ ಕಥೋಲಿಕ ಧರ್ಮಸಭೆ ನಮಗೆ ಕೊಟ್ಟಂಥ ಅಧಿಕಾರದ ಬಲದಲ್ಲಿ, ದೀಕ್ಷಾ ಸ್ಥಾನಗಳನ್ನು ಪಡೆದಂಥ ಅಧಿಕಾರದ ಬಲದಲ್ಲಿ, ಹಾಗೂ ನಮ್ಮ ಧರ್ಮ ಕೇಂದ್ರಗಳ ಗುರುಗಳ ಯಾಜಕ ಅಭಿಷೇಕದೊಂದಿಗೆ, ಅವರ ಯಾಜಕ ಅಭಿಷೇಕದೊಂದಿಗೆ ಈ ವೇಳೆಯಲ್ಲಿ ಈ ಮಕ್ಕಳಿಗಾಗಿ ನಾವು ಪ್ರಾರ್ಥಿಸುತ್ತಿರುವಾಗ ಯೇಸುವೆ ನಿಮ್ಮ ಕರುಣೆ ಇಳಿದು ಬರಲಿ. ಎಲ್ಲ ದುಷ್ಟ ಶಕ್ತಿಗಳಿಂದ, ಸೈತನ ತಂತ್ರ ಕುತಂತ್ರಗಳಿಂದ, ಸೈತನ ಬಂಧನಗಳಿಂದ, ಸೈತನ ಕಟ್ಟುಗಳಿಂದ, ಎಲ್ಲ ದುರಾತ್ಮಗಳಿಂದ, ರೋಗದ ದುರಾತ್ಮ, ಅನೈತಿಕ ಸಂಬಂಧ ದುರಾತ್ಮ, ದುಷ್ಟ ದುರಾತ್ಮಗಳಿಂದ, ಎಲ್ಲ ಪೀಡನೆಗಳಿಂದ ಯೇಸುವೆ ನಿಮ್ಮ ಪರಿಶುದ್ಧವಾದ ರಕ್ತದ ಶಕ್ತಿಯಿಂದ, ನಿಮ್ಮ ನಾಮದ ಶಕ್ತಿಯಿಂದ, ನಿಮ್ಮ ವಾಕ್ಯದ ಬಲದಿಂದ, ನಿಮ್ಮ ಶಿಲುಬೆಯಲ್ಲಿ ಹೊಡೆಯಲ್ಪಟ್ಟ ಜಡಿಯೇಟುಗಳ ಯೋಗದಿಂದ ಎಲ್ಲ ದುರಾತ್ಮಗಳು, ಸೈತನ ತಂತ್ರ ಕುತಂತ್ರಗಳು, ಸೈತನ ಬಂಧನಗಳು ಎಲ್ಲವೂ ನಜರೇತಿನ ಯೇಸುವಿನ ನಾಮದಲ್ಲಿ ಸಂಪೂರ್ಣವಾಗಿ ಬಹಿಷ್ಕರಿಸಿ, ಗದರಿಸಿ ಈ ವೇಳೆಯಲ್ಲಿ ಯೇಸುವಿನ ನಾಮವನ್ನು ಬಂಧಿಸ್ತಾ ಇದ್ದೇನೆ. ಎಲ್ಲ ದುಷ್ಟಶಕ್ತಿಗಳು ನರಕದ ಬೆಂಕಿ ಬಿದ್ದು ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗಿ ಯೇಸುವಿನ ವಾಕ್ಯದ ಪ್ರತಿನಿಧಿಸಲು ಈ ಮಕ್ಕಳನ್ನು ನೀವು ಅನುಗ್ರಹಿಸಿರಿ, ಆಶೀರ್ವದಿಸಿರಿ, ಅಭಿಷೇಕಿಸಿರಿ ಕರ್ತನೇ. ಆಮೆನ್, ಆಮೆನ್. ಕೊನೆಯ ಗೀತೆ ನಾವು ಹಾಡೋಣ. ಎಲ್ಲರೂ ಮುಂದೆ ಬನ್ನಿ, ಎಲ್ಲರೂ ಮುಂದೆ ಬರೋಣ. ಪರಿಶುದ್ಧ ಪರಮ ಪ್ರಸಾದದ ಹತ್ತಿರ ನಾವೆಲ್ಲರೂ ಯೇಸುವಿನ ಹತ್ತಿರ ನಿಂತುಕೊಳ್ಳೋಣ. ಕೊನೆಯ ಈ ಒಂದು ಆಶೀರ್ವಾದ ನಮ್ಮ ಜೀವನದಲ್ಲಿ ಇದು ಕೊನೆಯ ಆಶೀರ್ವಾದವಾಗಿರಬಹುದು. ನಾವೆಲ್ಲರೂ ಮೊಳಕಾಲೂರಿ ಆದಷ್ಟು ಜನ ಮುಂದೆ ಬಂದು ಯೇಸುವಿನ ಪರಮ ಪ್ರಸಾದದ ಆಶೀರ್ವಾದಕ್ಕಾಗಿ ನಾವು ಪ್ರಾರ್ಥಿಸೋಣ. प्रार्थूया. येशू जेजू क्रिस्ता ह्या विची सक्रामेंता काल तुझ्या कष्टाचो उडास तुवें आमकां सोडलाय. तुझ्या सोडवणेचो फळ सदांच आमचे थंय बगी सारको तुझे कुडीचे आनी रक्ताचे पवित्र मिस्तेरान आमी मान करूंक आमकां दायेन फावो कर. जो जियेताय आनी राजवर चलयताय शासनाच्या शासना.